ಧರಣಿಯನ್ನು ದಾಖಲೆಯಾಗಿ ನಡೆಸಿದಂತಹ ಹಿನ್ನೆಲೆ ಉಳ್ಳವರು ಈ ಧರಣಿ ನಡೆಸಿ ನಾನ್ ಬೇಲೇಬಲ್ ವಾರಂಟಿನಲ್ಲಿ 13 ದಿನಗಳ ಕಾಲ ಬಳ್ಳಾರಿ ಜೈಲಿನ ವಾಸವನ್ನು ಅವರು ಅನುಭವಿಸಿದ್ದಾರೆ. ಇದು ಸಮಾಜಕ್ಕಾಗಿ ಅನುಭವಿಸಿದಂತಹ ಜೈಲುವಾಸ. ಅದೇ ರೀತಿಯಲ್ಲಿ ಸುರತ್ಕಲ್ ಮತ್ತು ಮುಲ್ಕಿಯ ಪರಿಸರದಲ್ಲಿ ಬಜ್ಪೆ ಗ್ರಾಮ ಪಂಚಾಯತ್ ಮತ್ತು ಮಂಡಲ ತಾಲೂಕು ಪಂಚಾಯತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಆಟೋ ರಿಕ್ಷಾ, ಆಟೋ ಗೂಡ್ಸ್ ಟೆಂಪೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸುರತ್ಕಲ್ನಲ್ಲಿ ವಿವಿಧ ಧರ್ಮಗಳ ಮುಖಂಡರನ್ನು ಒಟ್ಟು ಸೇರಿಸಿ ಸರಿಸುಮಾರು 20,000 ಜನರ ಒಂದು ಸೌಹಾರ್ದ ಸಂಗಮವನ್ನು ನಡೆಸಿದಂತಹ ಹಿನ್ನೆಲೆಯುಳ್ಳವರು ಶ್ರೀಯುತ ಪೌಲ್ ರಾಲ್ಫ್ ಡಿಕೋಸ್ಟರ್ ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಅವರು. ಯಕ್ಷಗಾನ ಕಲಾವಿದರಾಗಿ, ಯಕ್ಷಗಾನ ಅರ್ಥಧಾರಿಯಾಗಿ, ತಾಳಮದ್ದಲೆ ಅರ್ಥಧಾರಿಯಾಗಿ ಅವರು ಎಲ್ಲರಿಗೂ ಪರಿಚಿತರು. ಅದೇ ರೀತಿಯಾಗಿ ಯಕ್ಷ ನಾಟ್ಯ ಗುರುವಾಗಿಯೂ ಹಲವು ಕಡೆಗಳಲ್ಲಿ ನಾಟ್ಯ ತರಬೇತಿಗಳನ್ನು ನಡೆಸ್ತಾ ಇದ್ದಾರೆ. ಕುದ್ರೋಳಿ ಗೋಕರ್ಣನಾಥ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ, ಆ ಕಾಲೇಜಿನಲ್ಲಿ ಸರಿಸುಮಾರು 10-15 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ, ಅಲ್ಲಿಯ NSSನ ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕರಾಗಿಯೂ ಸೇವೆ ಸಲ್ಲಿಸಿದವರು. ಇದೀಗ ಪ್ರಸ್ತುತ ಮೂಡಬಿದ್ರೆಯ ಧವಳ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜ್ಞಾನಮಂದಾರ ಎನ್ನುವಂತಹ ಸಂಸ್ಥೆಯ ಮೂಲಕವಾಗಿ ಜ್ಞಾನವನ್ನು ಹಂಚುವಂತಹ ಕೆಲಸವನ್ನು ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ. 10ನೇ ವರ್ಷದ ಸವಿ ನೆನಪಿಗಾಗಿ ಜ್ಞಾನಾಮೃತ ಎನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಆನ್ಲೈನ್ನ ಮೂಲಕ, ಯಾಕೆಂದರೆ ಕಳೆದ ವರ್ಷ ದಶಮ ಸಂಭ್ರಮ ಆಚರಣೆ ಆಗಬೇಕಿತ್ತು, ಆದರೆ ಕೊರೋನಾ ಕಾರಣದಿಂದಾಗಿ ಅದನ್ನು ಪೂರ್ತಿಯಾಗಿ ಆಚರಿಸಲಿಕ್ಕೆ, ಅಂದರೆ ನೇರವಾಗಿ ಜನರೊಟ್ಟಿಗೆ ಬರ್ತಾ ಆಚರಿಸಲಿಕ್ಕೆ ಆಗದ ಕಾರಣದಿಂದ ಆನ್ಲೈನ್ನಲ್ಲಿ ಇದೇ ಹೊಸಕುರಲ್ನ ಸ್ಟುಡಿಯೋ ಮೂಲಕವಾಗಿ 1 ವಾರಗಳ ಕಾಲ ಅವರ ಜ್ಞಾನಾಮೃತ ಪ್ರಸಾರಗೊಂಡಿತು. ಹಾಗೆಯೇ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ದುಡಿತಾ ಇದ್ದಾರೆ. ಅವರನ್ನು ನಾನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತಿನ ಈದ್ ಸೌಹಾರ್ದ ಸಂದೇಶ ಕಾರ್ಯಕ್ರಮದಲ್ಲಿ ಮತ್ತೊಂದು ಮುಖ್ಯ ಸಂದೇಶ ಕೊಡಲಿಕ್ಕೆ ಇದ್ದಾರೆ. ನಮ್ಮೊಂದಿಗೆ ಜನಾಬ್ ಲಬೀದ್ ಶಾಫಿ ಅವರು ಯೂತ್ ಸಾಲಿಡಾರಿಟಿ ಯೂತ್ ಮೂವ್ಮೆಂಟಿನ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ SIO ಅಂದರೆ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೇವೆ ಸಲ್ಲಿಸಿದವರು ಒಬ್ಬ ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತ, ವಾಗ್ಮಿ. ಇವತ್ತಿನ ವಿಶೇಷವಾದಂತಹ ಈದ್ ಸೌಹಾರ್ದ ಸಂದೇಶವನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಜನಾಬ್ ಲಬೀದ್ ಶಾಫಿ ಅವರನ್ನು ಕೂಡ ಎಲ್ಲರ ಪರವಾಗಿ, ವೀಕ್ಷಕ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ವೀಕ್ಷಕ ಬಂಧುಗಳನ್ನು ಮತ್ತು ನಮ್ಮ ಸದ್ಭಾವನಾ ವೇದಿಕೆಯ ಕೆಲವು ಬಂಧುಗಳು ಇಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಾವೆಲ್ಲರಿಗೂ ಸೂಚನೆ ನೀಡಿದ್ದೇವೆ, ಮನೆಯಲ್ಲೇ ಕೂತು TV ಪರದೆಯ ಮೇಲೆ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ಹೊಸಕುರಲ್ ಬಳಗದ ಸದಸ್ಯ ಬಂಧುಗಳಿಗೂ ನಾವು ಅದೇ ರೀತಿಯ ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲ ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ಸದಸ್ಯ ಬಂಧುಗಳು, ಹೊಸಕುರಲ್ ಬಳಗದ ಸದಸ್ಯ ಬಂಧುಗಳು, ಹಾಗೆ ಎಲ್ಲ ವೀಕ್ಷಕ ಬಂಧುಗಳನ್ನು ಸ್ವಾಗತಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತದ ಆ ಒಂದು ಆತ್ಮೀಯವಾದಂತಹ ಗೌರವವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಒಂದೆರಡು ಪ್ರಾಸ್ತಾವಿಕವಾದಂತಹ ನುಡಿಗಳಿಗೆ ಬರ್ತಾ ಇದ್ದೇನೆ. ಮೊದಲನೆಯಾಗಿ ಹೊಸಕುರಲ್ ಬಳಗ ಕಳೆದ 2013ರಲ್ಲಿ ಅಂದರೆ 8 ವರ್ಷಗಳಿಂದ ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ. ಅದರಲ್ಲಿ ಮೊದಲಿಗೆ ರಂಜಾನ್ನಲ್ಲಿ ಸೌಹಾರ್ದ ಸಂಗಮ ಕಾರ್ಯಕ್ರಮ, ದೀಪಾವಳಿ ಸೌಹಾರ್ದ ಸಂಗಮ, ಕೊನೆಗೆ ಕ್ರಿಸ್ಮಸ್ ಸೌಹಾರ್ದ ಸಂಗಮ, ಹೀಗೆ ಬೇರೆ ಬೇರೆ ಧರ್ಮದ ಸಂಘಟನೆಗಳೊಂದಿಗೆ ಸಹಕಾರದೊಂದಿಗೆ 3 ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಸದ್ಭಾವನಾ ವೇದಿಕೆ ಇದೀಗ 4-5 ವರ್ಷಗಳಿಂದ ಈ ಉಳ್ಳಾಲ ವಲಯದಲ್ಲಿ ಕಾರ್ಯಾಚರಿಸ್ತಾ ಇದೆ. ಸದ್ಭಾವನಾ ವೇದಿಕೆ ಸಮಾನ ಮನಸ್ಕರ ಒಂದು ವೇದಿಕೆಯಾಗಿ ರೂಪುಗೊಂಡು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು, ಸಮಾಜಕ್ಕೆ ಒಳಿತಾಗುವಂತಹ ಕಾರ್ಯಕ್ರಮಗಳನ್ನು ಕಳೆದ 4-5 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದೆ. ಅದರಲ್ಲಿ ಈ ರೀತಿಯ ಸೌಹಾರ್ದ ಸಂಗಮಗಳು ಒಂದು ಸೇರಿಕೊಂಡಿವೆ. ಮೊದಲಿಗೆ
ಸದ್ಭಾವನಾ ವೇದಿಕೆ ಬೇರೆ ಸೌಹಾರ್ದ ಸಂಗಮಗಳನ್ನು ಆಚರಿಸ್ತಾ ಇತ್ತು, ಪೊಸಕುರಲ್ ಬಳಗ ಬೇರೆ ಕಾರ್ಯಕ್ರಮಗಳನ್ನು ಆಚರಿಸ್ತದೆ. ಯಾವಾಗ ಸಮಾನವಾದಂತಹ ಉದ್ದೇಶ ಇದೆ ಎಂದು ತಿಳಿದು ಬಂತು, ಆದಾಗ ಪೊಸಕುರಲ್ ಬಳಗ ಮತ್ತು ಸದ್ಭಾವನಾ ವೇದಿಕೆ ಜಂಟಿಯಾಗಿ ಈ ಕಾರ್ಯಕ್ರಮಗಳನ್ನು ಆಚರಿಸುವಂತಹ ಒಂದು ಕೆಲಸಕ್ಕೆ ಹಮ್ಮಿಕೊಂಡು ಇದೀಗ 4-5ನೇ ವರ್ಷದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ವರ್ಷಕ್ಕೆ 3 ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣವಾಗಿ ನಡೆಯುತ್ತಾ ಇದೆ. ರಂಜಾನ್ ತಿಂಗಳ ಸಂದರ್ಭದಲ್ಲಿ ಸೌಹಾರ್ದ ಈದ್ ಸಂದೇಶ ಕಾರ್ಯಕ್ರಮ, ಸಮಾಜಕ್ಕೆ 3 ಧರ್ಮದವರು ಸಂದೇಶ ಕೊಡುವಂತಹ ಕಾರ್ಯಕ್ರಮ. ಯಾವ ರೀತಿಯಾಗಿ ನಾವು ನಮ್ಮ ಧರ್ಮವನ್ನು ಆಚರಿಸಬೇಕು, ನಮ್ಮ ಧರ್ಮ ಏನು, ನಮ್ಮ ಧರ್ಮದೊಟ್ಟಿಗೆ ಬಾಕಿ ಧರ್ಮದವರನ್ನು ಹೇಗೆ ನಾವು ಗೌರವಿಸಬೇಕು ಎನ್ನುವಂತಹ ತಾತ್ವಿಕ ಉದ್ದೇಶ, ಮತ್ತೊಂದು ಸಾಮರಸ್ಯದ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ರಂಜಾನ್ ತಿಂಗಳಲ್ಲಿ ಈದ್ ಸೌಹಾರ್ದ ಸಂದೇಶ, ದೀಪಾವಳಿಯಲ್ಲಿ ದೀಪಾವಳಿ ಸೌಹಾರ್ದ ಸಂಗಮ, ಕ್ರಿಸ್ಮಸ್ ಸಂದರ್ಭದಲ್ಲಿ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ. ಈ ರೀತಿಯ 3 ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಈಗ ನಾವು ಈ ವರ್ಷದ ಮೊದಲ ಈದ್ ಸೌಹಾರ್ದ ಸಂದೇಶ ಕಾರ್ಯಕ್ರಮದಲ್ಲಿದ್ದೇವೆ. ಈ ವರ್ಷವು ಕೊರೋನಾ ಕಾರಣದಿಂದಾಗಿ ನಮಗೆ ನೇರವಾಗಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನಾನುಕೂಲವಾದ್ದರಿಂದ ಮತ್ತು ಸರ್ಕಾರದ ರೀತಿ ನೀತಿ ನಿಯಮಗಳು ಇದಕ್ಕೆ ಅಡ್ಡಿಯಾದುದರಿಂದ ಕಾರ್ಯಕ್ರಮವನ್ನು ಕೇವಲ ಸೀಮಿತವಾಗಿ ಆನ್ಲೈನ್ನ ಮೂಲಕವಾಗಿ ನಾವು ಆಯೋಜಿಸಿದ್ದೇವೆ. 3 ಮಂದಿ ಬಂಧುಗಳು ನಮ್ಮ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸಂದೇಶ ಕೊಡಲಿಕ್ಕಾಗಿ ನಮ್ಮೊಂದಿಗಿದ್ದಾರೆ. ಇದೀಗ ಬಕ್ರೀದ್ ಹಬ್ಬ. ನಾವು ಈ ಸಲ ರಂಜಾನ್ ತಿಂಗಳಲ್ಲಿ ಲಾಕ್ಡೌನ್ ಇದ್ದುದರಿಂದ ಯಾವುದೇ ಕಾರ್ಯಕ್ರಮಗಳನ್ನು ಈ ಸೌಹಾರ್ದ ಸಂದೇಶ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗಲಿಲ್ಲ. ಅದನ್ನು ಮಾಡುವುದು ಸರಿ ಅಂತಲೂ ನಾವು ನಮ್ಮದಾದಂತಹ ಸಮಾಲೋಚನಾ ಸಭೆಯಲ್ಲಿ ತೀರ್ಮಾನಿಸಿಕೊಂಡು ಈಗ ಲಾಕ್ಡೌನ್ ಸ್ವಲ್ಪ ತೆರವುಗೊಂಡಿದೆ, ಆದರೂ ನೇರವಾದಂತಹ ಸಮಾಜದ ಒಟ್ಟಿಗೆ ಬೆರೆತು ಕಾರ್ಯಕ್ರಮ ಮಾಡುವಂತಹ ಅವಕಾಶವಿಲ್ಲವಾದರೂ ಕೂಡ ಆನ್ಲೈನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಕ್ರೀದ್ ಅಂತ ಹೇಳಿದ ಕೂಡಲೇ ಒಂದು ತ್ಯಾಗ ಬಲಿದಾನದಂತಹ ಹಬ್ಬ. ಇದಕ್ಕೆ ಈದೇ ಕುರ್ಬಾನಿ ಎನ್ನುವಂತಹ ಹೆಸರಿನಲ್ಲೂ ಇದನ್ನು ಕರೀತಾರೆ. ತ್ಯಾಗ ಬಲಿದಾನ ಅಂತ ಹೇಳಿದರೆ ಪ್ರವಾದಿ ಇಬ್ರಾಹಿಂರವರು ಒಂದು ಕಾಲಘಟ್ಟದಲ್ಲಿ ತಾನು ದೇವರೊಡನೆ ಅಲ್ಲಾಹನೊಡನೆ ಪ್ರಾರ್ಥಿಸಿದ ರೀತಿಯಲ್ಲಿ ತನ್ನ ಮಗನನ್ನೇ ಒಂದು ಸಂದರ್ಭದಲ್ಲಿ ಬಲಿ ಕೊಡುವಂತಹ ಅವರಿಗೆ ಅವರ ಬದುಕಿನಲ್ಲಿ ಒಂದು ಘಟನೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ದೇವರಿಗೆ ನಾನು ಹೇಳಿಕೊಂಡ ಆಗಿದೆ, ಅಲ್ಲಾಹನಿಗೆ ತನ್ನ ಮಗನನ್ನು ಅರ್ಪಿಸುವಂತಹ ಕೆಲಸದಲ್ಲಿ ತಾನು ಹಿಂದೆ ಉಳಿಯುವುದಿಲ್ಲ ಎನ್ನುವಂತಹ ಆ ಒಂದು ದೃಢ ನಿರ್ಧಾರದಿಂದ ಮಗನನ್ನೇ ಬಲಿ ಕೊಡುವಂತಹ ಸಂದರ್ಭದಲ್ಲಿ ಇವರ ತಾತ್ವಿಕ ನಿಷ್ಠೆ, ಧರ್ಮನಿಷ್ಠೆ, ಸತ್ಯನಿಷ್ಠೆಗೆ ಮೆಚ್ಚಿಕೊಂಡಂತಹ ಆ ದೇವರು ಅಲ್ಲಾಹು ಅವರಿಗೆ ಒಲಿದು ಮಗನನ್ನು ಬಲಿ ಕೊಡುವುದು ಬೇಡ, ಅವನಿಗೆ ಜೀವದಾನ ನೀಡಿದ್ದೇನೆ, ಅದರ ಬದಲಿಗೆ ಒಂದು ಪ್ರಾಣಿ ಬಲಿಯನ್ನು ಅರ್ಪಿಸು, ಅರ್ಥಾತ್ ಆಡು ಅಥವಾ ಕುರಿಯನ್ನು ಅರ್ಪಿಸು ಎನ್ನುವ ಮೂಲಕವಾಗಿ ಆಡನ್ನು ಅರ್ಪಿಸಿದಂತಹ ದಿವಸ. ಆದ್ದರಿಂದ ಇದು ಬಕ್ರೀದ್. ಬಕ್ರಿ ಅಂತ ಹೇಳಿದರೆ ಹಿಂದಿ ಅಥವಾ ಉರ್ದುವಿನಲ್ಲಿ ಆಡು ಎನ್ನುವಂತಹ ಸಮಾನಾಂತರದ ಶಬ್ದ ಇದೆ, ಅರ್ಥ ಇದೆ. ಈ ರೀತಿಯಾಗಿ ಬಕ್ರೀದ್ ಒಂದು ಐತಿಹಾಸಿಕವಾಗಿ ಹಿನ್ನೆಲೆಯಲ್ಲಿ ಉಳ್ಳಂತಹ ಆ ದಿನವನ್ನು ನೆನಪಿಸುವಂತಹ, ಅದನ್ನು ಸಂಸ್ಮರಣೆ ಮಾಡುವಂತಹ, ತ್ಯಾಗ ಬಲಿದಾನವನ್ನು ಸಮಾಜಕ್ಕೆ ಮತ್ತೊಮ್ಮೆ ತೇರಿಸುವಂತಹ, ಅದೇ ರೀತಿಯಲ್ಲಿ ದೇವರನ್ನು ನಾವು ಯಾವ ರೀತಿಯಲ್ಲಿ ಪರಿಪೂರ್ಣವಾಗಿ ನಂಬಿದರೆ ದೇವರು ಒಲಿದು ಖಂಡಿತವಾಗಿಯೂ ನಮ್ಮ ಬದುಕಿನಲ್ಲಿ ಒಳ್ಳೆಯದನ್ನು ಮಾಡ್ತಾನೆ ಎನ್ನುವಂತಹ ತಾತ್ವಿಕವಾದಂತಹ ಸಂದೇಶವು ಈ ಹಬ್ಬದಲ್ಲಿದೆ. ಇಂತಹ ಒಂದು ಹಬ್ಬವನ್ನು 3 ಧರ್ಮದವರು ಒಟ್ಟು ಸೇರಿಕೊಂಡು 3 ಧರ್ಮದವರು ಆ ಹಬ್ಬದ ಸಂದೇಶವನ್ನು, ಹಿಂದೆಲ್ಲ ನಾವು ಹಬ್ಬ ಅಂತ ಹೇಳಿದರೆ ಎಲ್ಲರೂ ಒಟ್ಟಾಗಿ ಆಚರಿಸುವಂತಹ ಹಬ್ಬಕ್ಕೆ ಬೇರೆ ಬೇರೆ ರೀತಿಯ ಮಹತ್ವಗಳಿವೆ, ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಇದು ಸಮಯ ಮಿತಿಯ ಕಾರ್ಯಕ್ರಮ ಆದುದರಿಂದ ಇಂತಹ ಒಂದು ಅಪೂರ್ವವಾದಂತಹ ತ್ಯಾಗ ಬಲಿದಾನದ ಹಬ್ಬವನ್ನು ಆಚರಿಸುವಂತಹ ಈ ಈದ್ ಸೌಹಾರ್ದ ಸಂದೇಶ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಸಂದೇಶಕಾರರಾಗಿ 3 ಮಂದಿ ಇದ್ದಾರೆ. ಅದರಿಗೆ ಮೊದಲಿಗೆ ನಮ್ಮದಾದಂತಹ ನಮ್ಮ ಆತ್ಮೀಯರು, ನಮ್ಮ ಕರೆಗೆ ಓಗೊಟ್ಟು ಬಂದಂತಹ ಪೌಲ್ ರಾಲ್ಫ್ ಡಿಕೋಸ್ಟರ್ ಅವರು, ಸಾಮಾಜಿಕವಾಗಿ ಅತ್ಯಂತ ಯಶಸ್ವಿ ಸಂಘಟನೆಯ ಹಿನ್ನೆಲೆಯುಳ್ಳವರು. ಅವರು ಇದೀಗ ನಮಗೆ ಈದ್ ಸೌಹಾರ್ದ ಸಂದೇಶದ ಮೊದಲ ಸಂದೇಶವನ್ನು ನೀಡಬೇಕಾಗಿ ಎಲ್ಲ ಬಂಧುಗಳ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಪೌಲ್ ರಾಲ್ಫ್ ಡಿಕೋಸ್ಟರ್ ಅವರು. ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ಹೊಸ ಕುರಲ್ ಬಳಗ, ಇಂದಿನ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಡೆಸುತ್ತಿರುವಂಥ ಅತ್ಯಮೂಲ್ಯ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಇಬ್ಬರನ್ನು ಹಾಗೂ ಈ ಒಂದು ಸದ್ಭಾವನಾ ವೇದಿಕೆಯ ಅಧ್ಯಕ್ಷರನ್ನು, ನಿರೂಪಕರನ್ನು ಹಾಗೂ ಎಲ್ಲ ಬಾಂಧವರನ್ನು ನಮಿಸುತ್ತಾ 21ನೇ ತಾರೀಕಿಗೆ ಬರುವ ಈದುಲ್ ಅಜ್ಹಾ ಹಬ್ಬದ ಶುಭಾಶಯಗಳನ್ನು ಎಲ್ಲ ಮುಸ್ಲಿಂ ಬಾಂಧವರಿಗೂ ಹಾಗೂ ನಮಗೆಲ್ಲರಿಗೂ, ಎಲ್ಲ ಬಾಂಧವರಿಗೂ ಪ್ರಥಮವಾಗಿ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ.
ನಾನು ಈ ಕಾರ್ಯಕ್ರಮದಲ್ಲಿ ಅತಿ ಸಂತೋಷದಿಂದ ಭಾಗಿಯಾಗ್ತಾ ಇದ್ದೇನೆ. ಏಕೆಳಿದರೆ ನಾನು ಚಿಕ್ಕಂದಿನಿಂದ ಎಲ್ಲ ಧರ್ಮದವರೊಂದಿಗೆ ಬೆರೆತು ಬಾಳಿದವ. ನನಗೆ ಅದೊಂದು ಅತೀವ ಸಂತೋಷವನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಇವತ್ತು ನಾನಿಲ್ಲಿ ನೋಡಿದೆ ಹೊಸ ಕುರಲಿ ಬಳಗ, ಅದರಲ್ಲೂ ಸಹ ನಾನು ಒಳಗೆ ಬರುವಾಗ ನೋಡಿದೆ ಎಲ್ಲ ಧರ್ಮದವರು ಅವರೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾನು ಈ ಹೊಸ ಕುರಲ್ ಬಳಗದ ವಿದ್ಯಾಧರ್ರವರಿಗೂ ಈ ಸಂದರ್ಭದಲ್ಲಿ ನಾನು ಒಳ್ಳೆಯದಾಗಲಿ, ನಿಮ್ಮ ಈ ಚಾನಲ್ ಇನ್ನೂ ಕೇವಲ ಈ ಒಂದು ಉಳ್ಳಾಲ ಮಟ್ಟದಲ್ಲಿ ಅಲ್ಲ, ನಮ್ಮೆಲ್ಲ ದಕ್ಷಿಣ ಕನ್ನಡ ರಾಜ್ಯ ಮಟ್ಟದಲ್ಲೂ ಬೆಳಗಲಿ ಎಂಬುದನ್ನು ನಾನು ಶುಭಾಶಯಗಳನ್ನು ಪ್ರತಿ ಬಾರಿ ಅರ್ಪಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾನು ಎರಡು ವಿಧದಲ್ಲಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಹೇಳಿದರೆ, ನನಗೆ ಮುಸಲ್ಮಾನ್ ಬಾಂಧವರು ನನ್ನ ಜೀವನದಲ್ಲಿ, ನನಗೀಗ 55 ವರ್ಷ ವಯಸ್ಸಾಗಿದೆ, ನನ್ನ ಜೀವನದಲ್ಲಿ ಏನೆಲ್ಲ ಸಹಾಯವನ್ನು ಮಾಡಿದ್ದಾರೆ, ನನ್ನ ಜೊತೆ ಹೇಗೆ ಅವರು ಬಾಳಿ ಬೆಳಗಿದ್ದಾರೆ ಎಂಬುದನ್ನು ನಾನು ಒಂದು ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ಈ ಒಂದು ಹಬ್ಬ, ಈ ಹಬ್ಬದ ವಿಷಯ ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಯಾಕೆ ಹೇಳಿದರೆ ನನಗಿಂತ ಜಾಸ್ತಿ ಗೊತ್ತಿದ್ದವರಿದ್ದಾರೆ. ಈಗಾಗಲೇ ದಿನಕರ್ ಅವರು ಇದರ ಬಗ್ಗೆ ಸವಿಸ್ತರವಾಗಿ ತಿಳಿಸಿದ್ದಾರೆ. ನಾನು ಹೇಳುವುದಿಷ್ಟೇ, ಈ ಹಬ್ಬ ಎರಡು ಹಬ್ಬಗಳಿವೆ. ಒಂದು ಸಣ್ಣ ಪೆರ್ನಾಳ್, ಒಂದು ದೊಡ್ಡ ಪೆರ್ನಾಳ್. ನಾವು ಹೀಗೆ ಮಾತನಾಡುವುದಾದರೆ, ಈ ಸಣ್ಣ ಪೆರ್ನಾಳ್ ಹೇಳಿದರೆ 30 ದಿವಸ ಉಪವಾಸ, ಕಠಿಣ ಉಪವಾಸವನ್ನು ನಡೆಸಿಕೊಂಡು ಆ ನಂತರದ ದಿವಸ ಬರುವ ಹಬ್ಬ. ಹಾಗೂ ಈ ಹಬ್ಬ, ಇವತ್ತಿನ ಹಬ್ಬ ಕುರ್ಬಾನಿ ಹೇಳಿದರೆ ನಾವು ಒಬ್ಬರನ್ನೊಬ್ಬರನ್ನು ಅರಿತುಕೊಂಡು ಸ್ಯಾಕ್ರಿಫೈಸ್ ಮಾಡೋದು. ನಾನೇನು ನನ್ನ ಜೀವಮಾನದಲ್ಲಿ ವರ್ಷವಿಡೀ ದುಡಿದಿದ್ದೇನೆ, ಇದರ 2.5% ನಾವು ಬಡವರಿಗೆ, ಅದು ಜಾತಿ ಮತ ಭೇದವಿಲ್ಲದೆ ಬಡವರಿಗೆ, ನನ್ನ ಸುತ್ತಮುತ್ತಲು ಮುಸ್ಲಿಮರು ಇದ್ದಾರೆ, ನಾನು ನೋಡಿದ್ದೇನೆ, ಗುಟ್ಟಿನಲ್ಲಿ ಯಾರಿಗೂ ಗೊತ್ತಾಗದೆ ಗುಟ್ಟಿನಲ್ಲಿ ಕೊಂಡೋಗಿ ತನ್ನ ಕುಟುಂಬದವರಿಗೆ ತನ್ನಗೆ ಇಟ್ಟು ಆ ಒಂದು 2.5% ಬಡವರಿಗೆ ಹಂಚಿದ್ದನ್ನು ನಾನು ನೋಡಿದ್ದೇನೆ. ನನಗೆ ಭಾಳ ಸಂತೋಷವಿದೆ. ಮುಸಲ್ಮಾನ್ ಬಾಂಧವರೊಟ್ಟಿಗೆ ನಾನು ಚಿಕ್ಕಂದಿನಿಂದ ಬಾಳಿದವ. ನಾನು ರಾಜಕೀಯದಲ್ಲೂ ಇದ್ದೆ. ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ, ತಾಲೂಕ್ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಯುವಕ ಕಾಂಗ್ರೆಸ್ ಅಧ್ಯಕ್ಷನಾಗಿರುವಾಗ ನಾನು ಬಜ್ಪೆಯಲ್ಲಿ ಬೆಳೆದವ. ಬಜ್ಪೆಯಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಕ್ರೈಸ್ತರು ಇರೋದು ಸ್ವಲ್ಪ ಮಂದಿ, ಆದರೆ ಅಲ್ಲಿ ಮುಸಲ್ಮಾನರು, ಹಿಂದೂಗಳು ಜಾಸ್ತಿ ಇರೋದು. ನನ್ನನ್ನು ನನ್ನ ಕೇವಲ 21ನೇ ವಯಸ್ಸಿನಲ್ಲಿ ಹೆಚ್ಚಿನ ಮತದಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ. ಇದು ನಾನು ಮರೆಯುವಂಥ ವಿಷಯ ಅಲ್ಲ. ಅದೇ ರೀತಿ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಬರುವಾಗ ನನಗೆ ಬಜ್ಪೆ ಮತ್ತು ಕೆಂಜಾರಿತ್ತು. ಈ ನನ್ನ ಒಬ್ಬ ಸಾವುಲ್ ಹಮೀದ್ ಎಂಬ, ನನ್ನನ್ನು ಯಾವಾಗಲೂ ಗುರು ಅಂತ ಕರೆಯುವುದು, ಮೊಹಮ್ಮದ್ ಹನೀಫ್ ಅಂತ ಇದ್ದಾರೆ, ಸುರೇಂದ್ರ ಪೆರ್ಗಡೆ ಅಂತ ಇದ್ದಾರೆ. ಇವರೆಲ್ಲರೂ ನೀವು ಬಜ್ಪೆಯಲ್ಲಿ ಓಟ್ ಕೇಳುವುದೇ ಬೇಡ, ಗೆದ್ದ ನಂತರ 5 ವರ್ಷ ಸೇವೆ ಮಾಡಿ ಅಂತ ಹೇಳಿ, ನಾನು ಬಜ್ಪೆಯಲ್ಲಿ ಮತವನ್ನು ಕೇಳಿದವನೇ ಅಲ್ಲ. ಕೆಂಜಾರು ಮರವೂರು ಅಂತ ಇದೆ, ಅಲ್ಲಿ ಮತ ಕೇಳಿದ್ದೇನೆ. ಯಾಕಂದರೆ ಅಲ್ಲಿ ಪರಿಚಯ ಕಡಿಮೆ ಇರ್ತದೆ. ಅಲ್ಲಿನೂ ನನ್ನ ಎದುರು 3-4 ಮಂದಿ ಇದ್ದರು, ಅವರೆಲ್ಲರನ್ನೂ ಸೇರಿಸಿದ್ರು, ಹೆಚ್ಚಿನ ಮತದಲ್ಲಿ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಬರುವಾಗಲಾಗಿ ನಾನು ಬಜ್ಪೆಯಲ್ಲಿ ಓಟೇ ಕೇಳಲಿಲ್ಲ. ನನ್ನ ಜೋಗಟ್ಟೆ ಅಂತ ಕೆಲವು ಪರಿಸರಗಳಿವೆ, ಜಾಸ್ತಿ ನಮ್ಮದು ಕ್ರೈಸ್ತರದ್ದು ಇರುವುದು ಕೇವಲ 3,000 ಓಟ್. ಅದೂ ನಿಮಗೆಲ್ಲರಿಗೂ ಗೊತ್ತಿದೆ, 3,000ದಲ್ಲಿ ಕ್ರೈಸ್ತರು ಓಟ್ ಹಾಕ್ಲಿಕ್ಕೆ ಬರುವುದೇ ಕಡಿಮೆ. ಬೇರೆ ಧರ್ಮದವರು ಎಲ್ಲರೂ, ಹಿಂದೂಗಳು, ಮುಸಲ್ಮಾನರು ಸೇರಿಸಿಕೊಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚಿನ ಮತದ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ. ಈ ಎಲ್ಲ ಉಪಕಾರವನ್ನು ನಮ್ಮ ಬಜ್ಪೆ ಆಟೋ ರಿಕ್ಷಾ ಯೂನಿಯನ್ನವರಿದ್ದಾರೆ. ನಾನು ಗೆದ್ದ ಕೂಡಲೇ ಸಿದ್ದಿಕ್ ದೇವಣ್ಣ ಅಂತ ಎಲ್ಲ ಇದ್ದಾರೆ, ಅವರೆಲ್ಲ ನನ್ನನ್ನು ಹೆಗಲ ಮೇಲೆ ಒತ್ತುಕೊಂಡು ಒಂದು ತಿರುಗಿದ ದಿವಸ ಇದೆ. ಇವತ್ತು ಸ್ವಲ್ಪ ಬೇಸರ ಏನು ಹೇಳಿದರೆ, ನಮ್ಮ ಜಾತಿ ಮತದ ನಡುವೆ ಅಂತರ ಬಂದಿದೆ. ಇದು ಬರಬಾರ್ದು. ಇಂಥ ಸದ್ಭಾವನಾ ವೇದಿಕೆಯಲ್ಲಿ ನಡೆಸುವಂಥ ಕಾರ್ಯಕ್ರಮ ಹಳ್ಳಿಯಲ್ಲಿ ಎಲ್ಲ ಪ್ರದೇಶದಲ್ಲಿ ಆಗಬೇಕು, ಇದು ನನ್ನ ಆಸೆ. ಅದೇ ರೀತಿ ನಾನು ಕೆಲವು ಘಟನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಸರ್ಪಾನ್ ಎಂಬ ಕಾಟಿಪಳ್ಳದ ನನ್ನ ಮಿತ್ರ ಇದ್ದಾನೆ. ಈ ಕೊರೋನಾ ಸಮಯದಲ್ಲಿ, ಬೇರೆ ಬೇರೆ ಸಮಯದಲ್ಲಿ ನಾನು 49 ಬಾರಿ ರಕ್ತದಾನ ನೀಡಿದ್ದೇನೆ. ಈ ಸರ್ಪಾನ್ ಹೇಳುವವರು, ನಾನು ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿದ್ದಿದೆ, ಸರ್ ಹೀಗೆ ರಕ್ತ ಬೇಕು ಅಂತ ಕೇಳಿದಾಗ ಅವರು ತಕ್ಷಣ
ಅವರು ಮುಸ್ಲಿಂ ಆಗಿ ಅವರ ಜೊತೆ ಇದ್ದ ಮುಸ್ಲಿಂ ಯುವಕರನ್ನು ತಕ್ಷಣ ಬಂದು ಆಸ್ಪತ್ರೆಗೆ ಬಂದು ರಕ್ತದಾನವನ್ನು ಮಾಡಿ ಜೀವ ಉಳಿಸಿದ ಘಟನೆ ಇದೆ. ಆದರೆ ಜೀವ ಉಳಿದವರು ನಮಗೆ ಫೋನ್ ಮಾಡಲಿಲ್ಲ, ನಾವು ಅವ್ರಿಗೆ ಕೇಳಬೇಕಾಗ್ತದೆ. ಆದರೆ ಸರ್ಪಾನ್ ಇಂಥ ತುಂಬ ಸಲ ತನ್ನಿಂದಾದ ಸಹಾಯವನ್ನೆಲ್ಲ ಮಾಡಿದ್ದು ನಾನು ಕಂಡಿದ್ದೇನೆ. ಆದ್ದರಿಂದ ಈ ವೇದಿಕೆಯ ಮೂಲಕ ಇನ್ನೂ ಆ ಯುವಕ ಬೆಳಗಬೇಕು, ಇಂಥ ಕೆಲಸ ಅವರಿಂದ ಒಳ್ಳೆಯದಾಗಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದಿನಕರ್ ಅವರು ಹೇಳಿದ ಹಾಗೆ ನಾವು MRPLನಲ್ಲಿ ಕೆಲಸ ಸಿಗಲಿಕ್ಕಾಗಿ ನಾವು ಧರಣಿಯನ್ನು ಮಾಡ್ತಾ ಇದ್ದೆವು. ನಾನ್ ಬೇಲ್ ವಾರಂಟ್ನಲ್ಲಿ ನನ್ನನ್ನು ಜೈಲಿಗೆ ಹಾಕುವಾಗ ಮಂಗಳಪೇಟೆ ಹಸನಬ್ಬ ಎಂಬವರು ಇದ್ದಾರೆ, ನನ್ನ ಜೊತೆಗೆ ಅವರು ಸೇರಿಕೊಂಡು ನಾವು ಜೈಲಲ್ಲಿ 13 ದಿವಸ ಇದ್ದೆವು. ಆ ಜೈಲಿನಲ್ಲಿ ನಾವು ಎಷ್ಟು ಹೇಳ್ಬಹುದೋ ಬೇಡ ಗೊತ್ತಿಲ್ಲ, ಆದರೆ ನಾವಲ್ಲಿ ಹಿಂದೂಗಳ ಭಜನೆಯನ್ನು ಒಂದೇ ಹಾಲ್ನಲ್ಲಿ ನಮ್ಮನ್ನು ಕೂಡಿಟ್ಟಿದ್ರು. ನಾವು ಭಜನೆಯನ್ನು ಮಾಡ್ತಿದ್ದೆವು, ನಮ್ಮ ಬ್ಯಾರಿ ಪಾಠನ್ನು ಮಾಡ್ತಿದ್ದೆವು. ಅದೇ ರೀತಿ ನಮ್ಮ ಕ್ರೈಸ್ತರ ಅಮೂರಿ, ನಾವು ಅಲ್ಲಿ ಹತ್ತಿರ ಒಂದು ದಿವಸ ನಾವು ಜನರನ್ನು ಹೇಗೆ ಕಾಣಬೇಕು ಹೇಳಿದರೆ ದಿನ ಇಡೀ ಇದ್ರೆ ಸಾಕಾಗೋದಿಲ್ಲ, ರಾತ್ರಿ ನಾವು ಒಂದು ದಿವಸ ಆದರೂ ಅವರೊಟ್ಟಿಗೆ ಕಳಿಬೇಕಂತೆ. ನನಗೆ ಈಗ ಬ್ಯಾರಿ ಪಾಟ್ ಅದರ ಒಂದು 2 ಲೈನ್ ಹೇಳ್ಬೋದಲ್ಲ, ನಾನು ಹೇಳ್ಬೋದು. ಅಲ್ಲಿ ಕಲಿತ ಬ್ಯಾರಿ ಪಾಟಿನ 2 ಲೈನ್ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಯತ್ತು ಪೋಯೋ ಮಾಮಿಡೆ ಮೋಳು ಎನ್ನಿಗೆ ಬನ್ನಿಲ್ಲೆ, ಇಂಡು ಎನ್ನಿಗೆ ಬನ್ನಿಲ್ಲೆ, ಕಾತಿಟ್ಟವುಡೆ ದೆಚ್ಚಿಡೆ ನಾನು ಬಂಡೊಮ್ಮೆ ಕಾಣಿಲ್ಲೆ. ರಾಯತ್ತು ಪೋಯೋ ಮಾಮಿಡೆ ಮೋಳು ಎನ್ನಿಗೆ ಬನ್ನಿಲ್ಲೆ, ಇನ್ನು ಎನ್ನಿಗೆ ಬನ್ನಿಲ್ಲೆ, ಕಾತಿಟ್ಟವುಡೆ ದೆಚ್ಚಿಡೆ ನಾನು ಬಂಡೊಮ್ಮೆ ಕಾಣಿಲ್ಲೆ. ತಪ್ಪಾಗಿರ್ಬೋದು, ದಯವಿಟ್ಟು ಕ್ಷಮಿಸಿ. ನಾವು ತುಂಬ ವರ್ಷದ ಹಿಂದೆ ಅಲ್ಲೆಲ್ಲ ಕಲಿತ ಪದ್ಯಗಳು, ನನಗೆ ಎಲ್ಲ ಭಜನೆಗಳು ಬರ್ತದೆ. ನಾನು ಮಸೀದಿಗೆ ಹೋಗಿ ನಮಾಜ್ ಮಾಡುವಾಗ ಹಿಂದೆ ಕೂತ್ಕೊಂಡು ನಮಾಜ್ ಮಾಡಿದವ. ಕಟೀಲು ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹೋಗ್ತಿದ್ದೆ ನಾನು. ಅಲ್ಲಿ ದೇವಸ್ಥಾನ ಆಗಲಿ ಮಸೀದಿ ಆಗಲಿ ಅಲ್ಲಿ ಹೋಗಿ ನಾನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋದು, ಅಲ್ಲಿ ಯೇಸುನ ಹತ್ರ ಕೇಳೋದು, ದೇವರು ಒಂದೇ, ಇದೆಲ್ಲ ಮಾಡಿದ್ದು ನಾವು ಅಂತ. ಕಟೀಲು ದೇವಸ್ಥಾನಕ್ಕೆ ಹೋದರೆ ಅನಂತಾಸ್ರಂಡ್ರು ಇದ್ದಾರೆ, ನನಗೆ ಭಾಳ ಆತ್ಮೀಯರು. ನಾವು ಯಾವಾಗಲಲ್ಲಿ ಪ್ರಾರ್ಥನೆ ಮಾಡುವುದಿದೆ. ಮಸೀದಿಯಲ್ಲೂ ಜೋಗಟ್ಟೆ ಮಸೀದಿ ಆಗಲಿ ಎಲ್ಲೇ ಆದರೂ ಮಸೀದಿಗಳಿಗೆ ಹೋಗಿ ಪ್ಯಾರ ಮಸೀದಿ ಹೇಳಿದರೆ ನನಗೆ ಭಾಳ ಒಂದು, ನಿಮಗೆ ಗೊತ್ತಿರ್ಬೋದು, ನಮ್ಮ BA ಮೊಯ್ದೀನ್ರವರ ಹುಟ್ಟೂರು ಅದು. ಅಲ್ಲಿ ಹೋಗಿ ಸಹ ನಾವು ಬೇಡುವುದಿದೆ. ಅಲ್ಲಿ ಹೋಗಿ ಕಣ್ಣು ಮುಚ್ಚಿ ನಾವು ದೇವರು ಒಬ್ಬನೇ ಅಂಥದ್ದನ್ನು ಕಂಡಿದ್ದೇನೆ, ಅಲ್ಲಿ ಪ್ರಾರ್ಥನೆ ಮಾಡೋದು. ಇದೇ ರೀತಿ ಕೆಲವು ಘಟನೆ, ಮೊನ್ನೆ ಒಂದು 34 ವರ್ಷದ ಮುಸ್ಲಿಂ ಯುವಕ ನನ್ನ ವೆಹಿಕಲ್ನಲ್ಲಿ, ಕಮರ್ಷಿಯಲ್ ವೆಹಿಕಲ್, ಗೂಡ್ಸ್ ವೆಹಿಕಲ್ನಲ್ಲಿ ಆಕ್ಸಿಡೆಂಟ್ ಆಗಿ ತೀರಿ ಹೋದ. ಅಲ್ಲಿ ಆಸ್ಪತ್ರೆಯಲ್ಲಿ ಸಾವಿರಾರು ಮಂದಿ ಮುಸಲ್ಮಾನರು ಸೇರಿದರು. ಅದೇ ರೀತಿ ದಾರಿಯುದ್ದಕ್ಕೂ ಸಾವಿರಾರು ಮಂದಿ ಮುಸಲ್ಮಾನರು ಸೇರಿದ್ರು. ವಿಧಿವಿಧಾನ ಆಗಿ ಮಸೀದಿಯಲ್ಲಿ ದಫನ ಮಾಡುವಾಗಲೂ ಸಾವಿರಾರು ಮಂದಿ ಜನ ಸೇರಿದರು. ನನಗೆ ಭಾಳ ಆತ್ಮೀಯ ಯುವಕ. ಯಾಕೆ ಹೇಳಿದರೆ ಅವನು ಕೆಲಸ ಮಾತ್ರ ಮಾತಾಡುವುದೇ ಇರಲಿಲ್ಲ. ಅಂಥ ಒಬ್ಬ ನೋಡಲಿಕ್ಕೂ ಸುಂದರ ಚಿಕ್ಕ ಮಗು ಇದೆ ಅವನಿಗೆ. ನನಗೆ ಇಂದಿಗೂ ಭಾಳ ಅತಿ ವೇದನೆ ಆಗ್ತಾ ಇದೆ. ಆ ಒಂದು ಯುವಕ ತೀರಿಕೊಂಡಾಗ ಬೇರೆ ಯಾರಾದರೂ ಗಲಾಟೆ ಮಾಡಿ ನನ್ನ ಹತ್ರ ಹಣ ವಸೂಲು ಮಾಡ್ತಿದ್ರು. ಆ ಸಾವಿರಾರು ಯುವಕರು ಜನರು ಎಲ್ಲ ನನ್ನನ್ನೊಂದು ಉರುದುಂಬಿಸಿ, ನಿಮ್ಮ ತಪ್ಪಿಲ್ಲ, ನೀವು ಬೇಸರ ಮಾಡಬೇಡಿ ಅಂತ. ನಾನು ಆ ಮರಣ ದಫನ ಮಾಡಿ ಕೊನೆವರೆಗೂ ಅಲ್ಲಿದ್ದೆ. ನನಗೆ ಅಷ್ಟೊಂದು ಪ್ರೀತಿಯಲ್ಲಿ ಅವರು ನನ್ನ ಒಂದು ಒಡಹುಟ್ಟಿದ ಸಹೋದರನಂತೆ ನನ್ನನ್ನು ಕಂಡಿದ್ದಾರೆ. ಆ ದಿನವನ್ನು ನಾನು ಮರೆಯಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾನು ಹೇಳ್ಬೋದು. ಹೀಗೆ ನಾನು ಹೇಳುವುದಾದರೆ, ನನ್ನ ಸಹೋದರನ ಮದುವೆ, ಈ ಜೋಕಿಮ್ ಡಿಕಾಸ್ಟ್ ಅಂತ ಇದ್ದಾರೆ, ಇವರ ಮದುವೆಗೆ ನಾನು ವೇಣು ವಿನೋದ್ ಶೆಟ್ಟಿ ಮತ್ತು ಸಲೀಂ ಎಂಬುವರನ್ನೇ ಮನೆಗೆ ಕರ್ಕೊಂಡು ಹೋಗಿ, ನನಗೆ ಕೆಲವರು ಕೇಳಿದ್ದಿದೆ, ನಿನಗೇನು ಯಾರು ಇಲ್ವಾ ಅಂತ. ಆದರೆ ನಾವು ಅಷ್ಟು ಆತ್ಮೀಯತೆಯಲ್ಲಿದ್ದೆವು. ನಾವು ಸಾಯಂಕಾಲ ಕ್ರಿಕೆಟ್ ಆಡುವುದು, ನಾವೆಲ್ಲರೂ ಸೇರಿ ಕ್ರಿಕೆಟ್ ಆಡುವುದು, ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು ನಾವೆಲ್ಲ ಸೇರಿ ಆಟವಾಡ್ತಿದ್ದ ದಿನಗಳಿದ್ದೆವು. ಇವತ್ತು ಸ್ವಲ್ಪ ನಾವೆಲ್ಲ ಮಾಧ್ಯಮದಲ್ಲಿ TVಯಲ್ಲೆಲ್ಲ ನೋಡ್ತಾ ಇದ್ದೇವೆ, ಭಾಳ ಕಷ್ಟ ಆಗಿದೆ ಇವತ್ತು. ಆದರೆ ಮುಂದೆ ಈ ದಿವಸಗಳು ಪುನಃ ಬರಬೇಕು ಹೇಳುವುದು ನನ್ನ ಆಸೆ. ನನಗೆ ಇನ್ನು ಎಷ್ಟು ಹೊತ್ತು ಮಾತಾಡಲಿಕ್ಕಿದೆ ಗೊತ್ತಿಲ್ಲ. ನಾನೊಂದು
ನನ್ನ ಭಾವನೆ ಇಷ್ಟೇ, ನಾವೆಲ್ಲರೂ ಜೊತೆಯಾಗಿ ಬಾಳಬೇಕು ಎಂಬುದು. ನನಗೆ ಒಂದು ಪದ್ಯದ ಒಂದು 2 ನೆನಪು ಬರ್ತಾ ಇದೆ, ಇದನ್ನು ನಾನು ಆಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇಂದಿಗಿಂತ ಹಂದೇನೆ ಚಂದವು, ಎಂಥ ಸೊಗಸು ಆ ನಮ್ಮ ಕಾಲವು, ಅಂತ ವಯಸ್ಸು ಅಂತ ಮನಸ್ಸು ಬಾರದು ಬಯಸಲು, ದೊರಕದು ಬೇಡಲು. ಆಡಿದ ತುಂಟಾಟ ನೋಡಿದ ನೋಟ, ಹಗಲು ಇರುಳು ಚೆಲ್ಲಾಟವು, ಇಂದಿಗಿಂತ ಹಂದೇನೆ ಚಂದವು, ಎಂಥ ಸೊಬಗು ಹಾ ನಮ್ಮ ಕಾಲವು. ಯಾರೇ ಬರಲಿ ಯಾರೇ ಇರಲಿ ನಮ್ಮ ಮಾತೆ ನಮ್ಮದು, ಕಲ್ಲು ಮುಳ್ಳೇನು ಚಳಿಗಾಳಿ ಮಳೆಯೇನು ನಮ್ಮ ತಡೆಯೋರು ಯಾರು. ತೋಟ ನಮ್ಮದು ಬಾವಿ ನಮ್ಮದು ಊರು ಕೇರಿ ನಮ್ಮದು, ಮೀನು ನೀರಲ್ಲಿ ಮರಕೋತಿ ಮರದಲ್ಲಿ ಏನು ಹಾ ನಮ್ಮ ಜೋರು. ಅಂದು ಯಾರಿಲ್ಲ ನಮ್ಮನ್ನು ತಡೆಯೋರು, ಇಂದಿಗಿಂತ ಹಂದೇನೆ ಚಂದವು, ಎಂಥ ಸೊಗಸು ಹಾ ನಮ್ಮ ಕಾಲವು, ಅಂತ ವಯಸ್ಸು ಅಂತ ಮನಸ್ಸು ಬಾರದು ಬಯಸಲು, ದೊರಕದು ಬೇಡಲು. ಇನ್ನೊಂದು ಘಟನೆ ಏನು ಹೇಳಿದರೆ, ಬಂಟ್ವಾಳದಲ್ಲಿ ಒಂದು ನದಿಯಲ್ಲಿ ಒಂದು ಬೇರೆ ಧರ್ಮದವ ಬಿದ್ದಾಗ ಅಲ್ಲಿ ಎಲ್ಲರೂ ಇಣಿಕಿ ನೋಡುವವರೇ ಜಾಸ್ತಿ ಇರುವಾಗ ಒಂದು ಮುಸಲ್ಮಾನ್ ಯುವಕರು, ನಾವೆಲ್ಲ ನೋಡಿದ್ದೇವೆ, ನೀವು ಕೇಳಿರ್ಬೋದು, ಮುಸಲ್ಮಾನ್ ಯುವಕರು ಜೀವದ ಹಂಗು ತೊರೆದು ಬಾವಿಗೆ ಹಾರಿ ನದಿಗೆ ಹಾರಿ ಆ ಒಂದು ಯುವಕರನ್ನು ಮೇಲೆತ್ತಿದ ಘಟನೆ ಇವತ್ತು ನನಗೆ ನೆನಪಿದೆ. ಅದೇ ರೀತಿ ಈ ಕೊರೋನಾ ಸಮಯದಲ್ಲಿ ಪ್ರಥಮವಾಗಿ ಈ ಮುಸ್ಲಿಂ ಬಾಂಧವರು ಯುವಕರು ಒಂದು ಟೀಮ್ ಕಟ್ಟಿಕೊಂಡು, ಅದು ಯಾವುದೇ ಧರ್ಮದವರಾಗಲಿ ತೀರಿಕೊಂಡಾಗ PPD ಕಿಟ್ ಹಾಕ್ಕೊಂಡು, ಅದು ಆಯಾ ಧರ್ಮದ, ಅದು ಕ್ರೈಸ್ತರಾದರೆ ಕ್ರೈಸ್ತರ ರೀತಿಯಲ್ಲಿ, ಮುಸಲ್ಮಾನರಾದರೆ ಮುಸಲ್ಮಾನರ ರೀತಿಯಲ್ಲಿ ಒಂದು ಮರಣದ ಕಾರ್ಯಕ್ರಮವನ್ನು, ಮೃತದೇಹವನ್ನು ಕೊಂಡೋಗಿ ಅವರವರ ರೀತಿ ನೀತಿಯಲ್ಲಿ ದಫನ ಮಾಡಿದಂಥ ಒಂದು ದಿನ ನೆನಪು ಬರುವಾಗ ನನಗೆ ಸಂತೋಷವಾಗ್ತದೆ. ನಾನು ಹೇಳೋದಿಷ್ಟೇ, ನನ್ನ ಸಂದೇಶ ಇಷ್ಟೇ, ನಮಗೆ ನಾನು ನಂಬಿದ್ದು ಏನು ಹೇಳಿದರೆ, ನಾಮ ಮಾತ್ರ ಹಲವು, ದೇವರು ಒಬ್ಬರೇ. ನಮಗೆ ನಮ್ಮ ರಕ್ತ ಕೆಂಪೆ, ನಾನು 49 ಬಾರಿ ರಕ್ತದಾನ ಮಾಡಿದ್ದೇನೆ. ಅದು ಬೇರೆ ಬೇರೆ ಧರ್ಮದವರಲ್ಲಿ ಇದೆ, ಯಾರು ನನ್ನ ಪ್ರಕಾರ ರಕ್ತ ನೀಡಿದವರು ಯಾರು ತೀರಿ ಹೋಗಲಿಲ್ಲ. ಅದೇ ರೀತಿ ನಮಗೆ ಈಗ ಹಸುರು ಇದು ಬರ್ತದೆ, ತರಕಾರಿ ಬರ್ತದೆ, ಮೊಟ್ಟೆ ಬರ್ತದೆ, ಕೋಳಿ ಬರ್ತದೆ. ಇದು ಯಾರು ಸಾಕಿದ್ದು, ಯಾರ ಮನೆಯಲ್ಲಿ ಆದದ್ದು ಅಂತ ಯಾರಿಗೂ ಗೊತ್ತಿಲ್ಲ. ನಮಗೆ ಯಾಕೆ ಭೇದ ಭಾವ? ದೇವರೇ ಇದನ್ನು ಮಾಡಿದಾಗ ನಾವು ಯಾಕೆ ಆಚರಿಸಬೇಕು ಹೇಳುವುದು ನನ್ನ ತಲೆಯಲ್ಲಿ ತಿರುಗುವಂಥ ವಿಷಯ. ಇವತ್ತು ದೇವರು ಸೂರ್ಯ ಉದಯಿಸ್ತದೆ, ಎಲ್ಲ ಜಾತಿಯವರಿಗೆ ಒಂದೇ ಸೂರ್ಯ. ಅದು ಕ್ರೈಸ್ತರಿಗೆ ಸ್ವಲ್ಪ ಕಡಿಮೆ, ಮುಸಲ್ಮಾನರಿಗೆ ಸ್ವಲ್ಪ ಜಾಸ್ತಿ, ಹಿಂದೂಗಳಿಗೆ ನಡುವೆ ಕೆಂಪು ಬಣ್ಣ, ಹಾಗೆ ಯಾವುದೂ ಕೊಡ್ತಾ ಇಲ್ಲ. ಎಲ್ಲರಿಗೂ ಒಂದೇ ಸಮಾನವಾಗಿ ಬೆಳಕು ನೋಡ್ತಾ ಇದೆ. ಗಾಳಿ ಆಗಲಿ, ಈಗ ಮಳೆ ಬರ್ತದೆ, ಅದು ಮಳೆ ಎಲ್ರಿಗೂ ಒಂದೇ ರೀತಿ ಬರ್ತಾ ಇದೆ. ಹಿಂದೂಗಳಿಗೆ ಕಡಿಮೆ, ಕ್ರೈಸ್ತರಿಗೆ ಜಾಸ್ತಿ, ಮುಸಲ್ಮಾನರಿಗೆ ಈ ರೀತಿ ಇಲ್ಲ. ಇದೆಲ್ಲ ನಾವೇ ಮಾಡಿದ್ದು. ನಾನು ಚಿಕ್ಕವನಿರುವಾಗ ನಾನು RSS ಕ್ಯಾಂಪಿಗೂ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ಸಹ ನಾನು ಕವಾಯತು ಮಾಡಿದ್ದೇನೆ. ನಾನು ಮುಸಲ್ಮಾನರ ಮನೆಯಲ್ಲಿ, ನಮ್ಮ ಬಜ್ಪೆಯಲ್ಲಿ ಕಿನ್ನಿಪದ ಅಂತ ಊರಿದೆ, ಅಲ್ಲಿ ನನ್ನನ್ನು ಸಹೋದರರಂತೆ ಕಾಣ್ತಾ ಇದ್ರು. ನಾನು ಕಿಚನಿಗೆ ಹೋಗಿ, ಅಲ್ಲಿ ಅಡುಗೆ ಮನೆಗೆ ಹೋಗಿ, ಅಲ್ಲಿ ಹೋಗಿ ಪತ್ರ ಕುಷ್ಕ ಎಲ್ಲ ತಿಂದು, ಉಂಟ ಅಂತ ಕೇಳಿ ತಿಂದವ. ಹಿಂದೂಗಳ ಮನೆಗೆ ಹೋಗಿ ಕೋರಿ ಕಚ್ಪುಂಡ ಅಂತ ಕೇಳಿ, ಅದು ಒಂದೊಂದು ಧರ್ಮದಲ್ಲಿ, ನಮ್ಮಲ್ಲಿ ಈ ಹಂದಿ ಮಾಂಸ ಸ್ವಲ್ಪ ರುಚಿಯಾಗಿ ಮಾಡ್ತಾರೆ. ಹಿಂದೂಗಳ ಮಾಡಿದ ಈ ಕೋಳಿ ಪದಾರ್ಥ ನಮ್ಮಲ್ಲಿ ಅದಕ್ಕೆ ಏನು ಹಾಕಿದ್ರೂ ಆಗುದಿಲ್ಲ. ಮುಸ್ಲಿಮರು ಮಾಡಿದ ಬಿರಿಯಾನಿಯ ರುಚಿ ಅದು ಏನೋ ದೇವರು ಕೊಟ್ಟದ್ದು. ಈ ಪತ್ರ ಎಲ್ಲ ಉಂಟು, ಅಕ್ಕಿ ರೊಟ್ಟಿ ಎಲ್ಲ, ಅದನ್ನು ಮುಸಲ್ಮಾನರೇ ಮಾಡಬೇಕು, ಬೇರೆಯವರು ಮಾಡಿದರೆ ಅದಕ್ಕೆ ಆ ರುಚಿಯೇ ಬರುವುದಿಲ್ಲ. ಇದನ್ನೆಲ್ಲ
ಕಂಡಾಗ ದೇವರು ಇದ್ದಾರೆ, ನಾವೆಲ್ಲ ಒಂದೇ ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ದೇವರು ಸಮಾನವಾಗಿ ಗಾಳಿ ಬೆಳಕು ನೀರು ಕೊಡುವಾಗ ನಮ್ಮಲ್ಲಿ ಯಾಕೆ ಭೇದ ಭಾವ? ಇವತ್ತು ನಾನು ಇಸ್ರೇಲಿಗೆ ಹೋಗಿದ್ದೇನೆ. ಇಸ್ರೇಲ್ನಲ್ಲಿ ನಮ್ಮ ಕ್ರೈಸ್ತರು ಇಲ್ಲವೇ ಇಲ್ಲ. ಆದರೆ ಈ ಕ್ರೈಸ್ತರ ಏನು ಅಂದಿನ ಈ ಮೂರ್ತಿಗಳು ಪಳೆಯುಳಿಕೆಗಳು ಅದನ್ನು ಅಷ್ಟು ಚಂದವಾಗಿ ಇಟ್ಕೊಂಡಿದ್ದಾರೆ. ನಾವು ಏನೋ ಮಾಡ್ಬೋದು, ಅಲ್ಲಿ ಹೋಗ್ಬಹುದು, ಪ್ರಾರ್ಥನೆ ಮಾಡಬಹುದು, ಅಲ್ಲಿ ಕೂತ್ಕೊಳ್ಬಹುದು, ಒಂದು ಗೀಟ್ ಅದಕ್ಕೆ ಬಿದ್ದಿಲ್ಲ. ನಾನು ಇಲ್ಲಿಗೆ ಹೋಗಿದ್ದೇನೆ, ಅಬುದಾಬಿಗೆ ಹೋಗಿದ್ದೇನೆ. ಅಲ್ಲಿ ಒಂದೇ ಕಾಂಪೌಂಡ್ನೊಳಗೆ ಮಸೀದಿ ಮತ್ತು ಚರ್ಚ್ ಇದೆ. ನಾನು ಅಲ್ಲಿ ಹೋಗಿ ಎರಡೂ ಕಡೆ ಪ್ರಾರ್ಥನೆ ಮಾಡಿದ್ದೇನೆ. ಅಬುದಾಬಿಯಲ್ಲಿ ರೋಮ್ನಿಂದ ಪೋಪ್ ಬಂದಿದ್ದಾರೆ. ಬರುವಾಗ ಅಲ್ಲಿಯ ದೊರೆ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿಕೊಂಡು 100 ಎಕರೆಯಲ್ಲಿ ಈ ಪೋಪನ್ನು ಬರಮಾಡಿಕೊಂಡು ಅಲ್ಲಿ ಸಾವಿರಾರು ಲಕ್ಷಾಂತರ ಜನರಿಗೆ ಉಚಿತವಾಗಿ ಪ್ರಯಾಣ, ಉಚಿತವಾಗಿ ಊಟ ಕೊಟ್ಟು ಅವರ ಸಂದೇಶವನ್ನೆಲ್ಲ ಜನರಿಗೆ ಮನಮುಟ್ಟುವಾಗಿ ಮಾಡಿ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಈಗ ಒಂದು ಮಸೀದಿ ಒಳಗೆ ಇಟ್ಟಿದ್ದಾರೆ. ಇಂಥ ಘಟನೆ ಇದೆ. ಅಲ್ಲಿ ಈ ಮರುಭೂಮಿಯಲ್ಲಿ ಇಷ್ಟು ಮಾಡ್ಲಿಕ್ಕೆ ಆಗ್ತದಾದರೆ ಎಲ್ಲ ಸಂಪತ್ತಿದ್ದ ನಮ್ಮ ದೇಶದಲ್ಲಿ ನಾವು ಯಾಕೆ ಮಾಡಬಾರ್ದು? ನನ್ನ ಬೇಡಿಕೆ ಇಷ್ಟೇ, ನಾವು ಎಲ್ಲೆಲ್ಲಿ ಹೋಗೋದು ಬೇಡ, ಅಲ್ಲಿ ಹಾಗೆ ಆಯ್ತು ಇಲ್ಲಿ ಹಾಗೆ ಆಯ್ತು ಅಂತ ನಾವು ಭಾವಿಸೋದಕ್ಕಿಂತ ನಮ್ಮ ನೆರೆಕರೆಯವರನ್ನು ನಾವು ಪ್ರೀತಿಸುವ. ನಮ್ಮ ನೆರೆಕರೆಯವರು ಅವ್ರು ಯಾವ ಧರ್ಮದವರಾಗ್ಲಿ, ನಮ್ಮ ನೆರೆಕರೆಯವರನ್ನು ಪ್ರೀತಿಸಿದೆ ಇದ್ರೆ ನಮ್ಮ ಊರು ಒಳ್ಳೆ ಆಗ್ತದೆ, ನಮ್ಮ ಮೌಲ ಒಳ್ಳೆ ಆಗ್ತದೆ, ನಮ್ಮ ನಾಡು ಒಳ್ಳೇದಾಗ್ತದೆ, ನಮ್ಮ ಜಿಲ್ಲೆ ಒಳ್ಳೇದಾಗ್ತದೆ. ಈ ಜಿಲ್ಲೆ ಮುಖಾಂತರ ರಾಜ್ಯ ಒಳ್ಳೇದಾಗಿ ದೇಶ ಒಳ್ಳೇದಾಗ್ತದೆ. ಮುಂದಿನ ದಿವಸಗಳು ನಮಗೆ ಒಳ್ಳೆ ದಿವಸಗಳಾಗ್ತದೆ ಎಂಬುದು ನನ್ನ ಅನಿಸಿಕೆ. ನಾನೇನು ಇದಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡು ಬಂದಿಲ್ಲ. ದಿನಕರ್ ಅವರು ಏನು ಹೇಳಿದ್ರು ಅದನ್ನು ಮುಂದುವರಿಸಿಕೊಂಡು ನಾನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ನನ್ನ ಆಫೀಸ್ ಇದೆ, ನನಗೆ 2 ಕಡೆ ಆಫೀಸ್ ಇದೆ. ಆ ಆಫೀಸ್ನಲ್ಲಿ ನಾನು ಫೋಟೋ ಹಾಕಿದ್ದೇನೆ. ಫಸ್ಟ್ಗೆ ವಿಘ್ನ ನಿವಾರಕ ಗಣಪತಿ, ಸೆಕೆಂಡ್ ನಮ್ಮ ಹೋಲಿ ಫ್ಯಾಮಿಲಿ, 3ನೇದ್ದು ಮಸೀದಿ, ಮಕ್ಕದ ಮಸೀದಿ ಇದೆ, ಇದರ ಫೋಟೋ ಹಾಕಿಕೊಂಡಿದ್ದೇನೆ. ನಾನು ಅಲ್ಲಿ ಬರೆದಿದ್ದೇನೆ, ನಾವೆಲ್ಲ ಒಂದು, ವಿ ಆಲ್ ಒನ್ ಅಂತ ಹಾಕಿದ್ದೇನೆ. ನಾನು ಡೈಲಿ ಅದಕ್ಕೆ 3ಕ್ಕೂ ಒಟ್ಟಿಗೆ ಒಂದೇ ಹೂಗು ಹಾಕ್ತೇನೆ. ಹಾಗೂ ನಾನು ದೇವ್ರ ಹತ್ರ ಬೇಡಿಕೊಳ್ತೇನೆ, ನನಗೇನು ದೇವರು ಕಡಿಮೆ ಮಾಡಲಿಲ್ಲ. ನಾನು ಇದನ್ನೇ ನಾನು ಎಲ್ಲರಿಗೆ ಹೇಳೋದು, ನನಗೇನು ದೇವರು ಕಡಿಮೆ ಮಾಡಲಿಲ್ಲ. ಅದೇ ರೀತಿ ನನಗೆ 10 ಹಲವಾರು ವಿಷಯಗಳಿವೆ. ಆದರೆ ಎಲ್ಲ ಧರ್ಮದಲ್ಲೂ ದುಷ್ಟರಿದ್ದೇ ಇರ್ತಾರೆ. 1% ದುಷ್ಟರು, ಅದು ಕ್ರೈಸ್ತರಲ್ಲೂ ಇರ್ತಾರೆ, ಹಿಂದೂಗಳಲ್ಲೂ ಇರ್ತಾರೆ, ಮುಸಲ್ಮಾನರು ಎಲ್ಲರಲ್ಲಿ ಇರ್ತಾರೆ. ಆದ್ದರಿಂದ ನಾವು ಧರ್ಮದ ನಡುವೆ ಗೋಡೆ ಕಟ್ಟುವುದು ಬೇಡ. ನಾವು ಜೊತೆಯಾಗಿ ಬಾಳುವ. ಈಗ ಒಂದು ಕ್ರಿಕೆಟ್ ಟೀಮ್ ವರ್ಲ್ಡ್ ಕಪ್ ಸಿಗಬೇಕಾದ್ರೆ ಮೊಹಮ್ಮದ್ ಕೈಫು ಆಡಬೇಕು, ಯುವರಾಜ್ ಸಿಂಗ್ ಆಡಬೇಕು, ರೋಜರ್ ಬಿನ್ನಿ ಆಡಬೇಕು, ಸ್ಟುವರ್ಟ್ ಬಿನ್ನಿ ಆಡಬೇಕು, ಆಗ ಮಾತ್ರ ವರ್ಲ್ಡ್ ಕಪ್ ಸಿಗ್ತದೆ. ಈಗ ಎಲ್ಲೂ ಕಾಣ್ತಾ ಇಲ್ಲ ಇಂಥ ವೇದಿಕೆಗಳು. ಎಲ್ಲರೂ ಸೇರಿ ಆಟವಾಡುವುದೆಲ್ಲ ಕಾಣ್ತಾ ಇಲ್ಲ. ಮುಂದಿನ ದಿವಸದಲ್ಲೂ ನಾವು ಎಲ್ಲ ರಂಗದಲ್ಲೂ ಮುಂದೆ ಬರಬೇಕಾದ್ರೆ ಎಲ್ಲ ಧರ್ಮದವರು ಜೊತೆಯಾಗಿ ಕೆಲಸ ಮಾಡಬೇಕು. ಈಗ ನಂದು ಟಿಂಬರ್ ಬಿಸ್ನೆಸ್. ನಾನು ಕೇವಲ ಕ್ರೈಸ್ತರನ್ನು ಕಾದು ಕೂತ್ಕೊಂಡ್ರೆ ನನ್ನ ಮಿಲ್ಲನ್ನು ನಾನು ಯಾವಾಗಲೂ ಬಂದ್ ಮಾಡಬೇಕು. ನನಗೆ ಹಿಂದೂಗಳು ದೇವಸ್ಥಾನದ ಆರ್ಡ್ರ್ ಬೇಕು, ಮನೆಯ ಆರ್ಡ್ರ್ ಬೇಕು, ಮುಸಲ್ಮಾನರ ಮಸೀದಿಯ ಆರ್ಡ್ರ್ ಬೇಕು, ಮನೆಯ ಆರ್ಡ್ರ್ ಬೇಕು. ಎಲ್ಲರೂ ಸೇರಿದರೆ ಮಾತ್ರ ನನ್ನ ವ್ಯಾಪಾರ ಆಗೋದು. ಕೇವಲ ನಾನು ಕ್ರಿಶ್ಚಿಯನ್ಸ್ ಮನೆಯಲ್ಲಿ ದನದ ಹಾಲು ತಕೊಂಡು ನಾನು ಕುಡಿತೇನೆ ಹೇಳಿದರೆ ನನಗೆ ಲೀಟ್ರಿಗೆ 500 ರೂಪಾಯಿ ಆಗ್ಬೋದು. ಎಲ್ಲರೂ ಸೇರಿ ಬಾಳಿದರೆ ಮಾತ್ರ ಈ ಜಗತ್ತು, ಈ ನಾಡು ಒಳ್ಳೆಯದಾಗ್ತದೆ ಎಂಬ ನನ್ನ ಭಾವನೆ. ನನ್ನ ಸಮಯ ಆಯ್ತೆಂಬುದನ್ನು ನನಗೆ ಮಾತನಾಡುವುದಾದರೆ ಒಂದು ಡಿಬೇಟ್ ಮಾಡಿದರೆ ನಾನು ಒಂದು 2 ದಿವಸ ಬೇಕಾದರೂ ಮಾತನಾಡಬಲ್ಲೆ, ಪ್ರಶ್ನೆಗೆ ಉತ್ತರ ಕೊಡಬಲ್ಲೆ. ನಾನು ಮಗದೊಮ್ಮೆ ಮುಸಲ್ಮಾನ್ ಬಾಂಧವರಿಗಾಗಲಿ ನಮಗೆಲ್ಲರಿಗೂ ಈ ಹಬ್ಬ ದೇವರು ನಮಗೆಲ್ಲರೂ ಒಳ್ಳೆಯದು ಮಾಡಲಿ, ನಮ್ಮನ್ನೆಲ್ಲರೂ ಕಾಪಾಡಲಿ, ಒಂದೇ ಸೂರ್ಯನಡಿ ಬಾಳಿ ಬದುಕುವಂಥ ದಿವಸಗಳು ಬರಲಿ. ನಮ್ಮ ದಿನಕರ್ ರವರು ನಡೆಸುವಂಥ ಈ
ಹೊಸ ಕುರಾಲ್ ಸಂಸ್ಥೆಯು ಇನ್ನು ಉನ್ನತ ಮಟ್ಟಿನಲ್ಲಿ ಬೆಳಗಲಿ ಎಂದು ಭಾವಿಸುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸುತ್ತಾ, ಕಾರ್ಯಕ್ರಮ ನಿರ್ವಾಹಕರಿಗೂ ಹಾಗೂ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಿಗೂ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಧರ್ಮ ಅಂದರೆ ಏನು ಎನ್ನುವುದನ್ನು ಸರಳ ಶಬ್ದಗಳಲ್ಲಿ ತನ್ನ ಆಡು ಮಾತಿನಲ್ಲಿ, ಆಡು ಭಾಷೆಯಲ್ಲಿ ತಾನು ಏನು ಮಾಡಿದ್ದೇನೆ, ಹೇಗೆ ನಡೆದಿದ್ದೇನೆ ಆ ಮೂಲಕವಾಗಿ ಅವರು ವಿವರಿಸಿದ್ದಾರೆ. ಅಲ್ಲಿ ಸಹಜತೆ ಇದೆ. ನಾವು ಈಗ ನಿಜವಾಗಿ ಹೇಳುವುದಿದ್ರೆ ಸೌಹಾರ್ದ ಎನ್ನುವಂತಹ ಶಬ್ದವೇ ಬಹಳ ಕೃತಿಮತೆಯಿಂದ ಕೂಡಿದೆ. ನಾವೆಲ್ಲ ಹಿಂದೆ ಸಣ್ಣದಿರುವಾಗ ಸೌಹಾರ್ದ ಅಂತ ಇರಲಿಲ್ಲ, ನಾವು ಒಟ್ಟಿಗೆ ಇದ್ದೆವು. ಅಲ್ಲಿ ಸೌಹಾರ್ದತೆ, ನಾವು ಕೋಮು ಸೌಹಾರ್ದ ಯಾವುದೂ ಇಲ್ಲ. ಒಟ್ಟಿಗೆ ಆಟ ಆಡೋದು, ಒಟ್ಟಿಗೆ ತಿನ್ನೋದು, ಒಟ್ಟಿಗೆ ಹಬ್ಬ ಆಚರಿಸುವುದು. ಅಲ್ಲಿ ಯಾವುದು ಚರ್ಚಿಗೆ ಇದ್ದರೆ ಚರ್ಚಿಗೆ ಹೋಗುವುದು, ಮಸೀದಿಗೆ ಇದ್ದರೆ ಮಸೀದಿಗೆ ಹೋಗುವುದು, ದರ್ಗಾಕ್ಕೆ ಹೋಗುವುದು, ದೇವಸ್ಥಾನಕ್ಕೆ ಹೋಗುವುದು, ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ದೆವು. ನಮ್ಮ ಬಾಲ್ಯ ಸ್ನೇಹಿತರೆಲ್ಲ ಆ ರೀತಿಯಾಗಿ ಒಟ್ಟಾಗಿ ಎಲ್ಲರೂ ಇದ್ದರು. ಅಲ್ಲಿ ಎಲ್ಲ ಧರ್ಮದವರಿದ್ದರು. ಇಂತಹ ಒಂದು ಧರ್ಮದ ಸಮನ್ವತೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಹೇಳಿದರು, 3 ದೇವರದ ಪಟಕ್ಕೆ ಒಂದೇ ಹೂವು ಹಾಕ್ತೇನೆ ಹೇಳಿಕೊಂಡು. ನಿಜವಾಗಿ ಸೌಹಾರ್ದತೆ ಅಂದರೆ ಅದು ಸಹಜತೆ. ಅಲ್ಲಿ ಸೌಹಾರ್ದತೆ ಅಂತ ನಾವು ಪದವನ್ನು ಉಪಯೋಗಿಸಬೇಕಾಗಿಯೇ ಇಲ್ಲ. ಅಂತಹ ಸಹಜತೆಯಲ್ಲಿ ತನ್ನದಾದಂತಹ ಸರಳ ಮಾತಿನಲ್ಲಿ ನಮಗೆ ಸೌಹಾರ್ದ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಒಂದೇ, ಎಲ್ಲ ಧರ್ಮವು ಒಂದೇ ಎನ್ನುವಂತಹ ಮಾತಿನಲ್ಲಿ ಹೇಳಿದಂತಹ ಶ್ರೀಯುತ ಪೌಲ್ ರಾಲ್ಫ್ ಡಿಕೋಸ್ಟಾ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಒಂದು ಸಣ್ಣ ವಿರಾಮದ ನಂತರ ಈ ಸಂದೇಶ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ಹೊಸಕುರಲ್ ಬಳಗ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಈದ್ ಸೌಹಾರ್ದ ಸಂದೇಶ ಈಗಾಗಲೇ ನಮ್ಮ ಪೌಲ್ ರಾಲ್ಫ್ ಡಿಕೋಸ್ಟಾ ಅವರು ಹೇಳಿದ ಹಾಗೆ 21 ತಾರೀಕಿಗೆ ಬಕ್ರೀದಿನ ಹಬ್ಬ ಬರ್ತದೆ. ಮುಸ್ಲಿಮರಿಗೆ ಅದು ಸಣ್ಣ ಪೆರ್ನಲ್, ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಒಂದು ರಂಜಾನ್ ತಿಂಗಳ ದೊಡ್ಡ ಪೆರ್ನಲ್, ಮತ್ತೊಂದು ಸಣ್ಣ ಪೆರ್ನಲ್. ಈ ಹಬ್ಬ ತ್ಯಾಗ ಬಲಿದಾನದ ಈ ಹಬ್ಬದ ಸಂದರ್ಭದಲ್ಲಿ ನಾವು ಸಂದೇಶ ಕಾರ್ಯಕ್ರಮಗಳನ್ನು ಪ್ರತಿ ಹಬ್ಬದ ಸಂದರ್ಭದಲ್ಲಿ ಅಂದರೆ ಈದ್ ಸೌಹಾರ್ದ, ದೀಪಾವಳಿ ಸೌಹಾರ್ದ, ಕ್ರಿಸ್ಮಸ್ ಸೌಹಾರ್ದ ಈ 3 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದೀಗ ನಮ್ಮೊಂದಿಗೆ ಈ ಒಂದು ಈದ್ ಸೌಹಾರ್ದ ಸಂದೇಶವನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ದಿನಕರ್ ಎಸ್ ಪಚನಾಡಿ ಅವರು ತಮ್ಮ ಸೌಹಾರ್ದ ಸಂದೇಶವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸದ್ಭಾವನಾ ವೇದಿಕೆಯ ಅಧ್ಯಕ್ಷರೇ ಹಾಗೆ ಹೊಸಕುರಲ್ ಸಂಸ್ಥೆಯ ನಿರ್ದೇಶಕರೇ ಮತ್ತು ಇವತ್ತು ಸೌಹಾರ್ದಯುತ ಸಂದೇಶದ ಮಾತುಗಳನ್ನಾಡುವುದಕ್ಕಾಗಿ ಆಗಮಿಸಿರುವಂಥ ಗಣ್ಯ ಅಭ್ಯಾಗತರೇ ಮತ್ತು ವೀಕ್ಷಿಸುತ್ತಿರುವ ಎಲ್ಲ ಮಹನೀಯರೇ, ನಿಮಗೆಲ್ಲರಿಗೂ ವಂದನೆಗಳು. ಈದ್ ಬಕ್ರೀದ್ ಹಬ್ಬದ ಶುಭಾಶಯಗಳೊಂದಿಗೆ ಇಂದು ನಾನು ನನ್ನ ಸೌಹಾರ್ದಯುತಕ್ಕೆ ಪೂರಕವಾದಂಥ ಮಾತುಗಳನ್ನು ಆಡುತ್ತೆ.
ನಾವು ಹಲವು ಧರ್ಮಗಳನ್ನು ನಮ್ಮ ಹಿಂದಿನ ತಲೆಮಾರಿನಿಂದಲೇ ಅನುಷ್ಠಾನ ಮಾಡುತ್ತಾ ಬೆಳೆಸ್ತಾ ಬಂದಿದ್ದೇವೆ. ಹಾಗೆಂದು ಸಹಬಾಳ್ವೆ ಎನ್ನುವುದು ಬೇಕೇ ಬೇಕು. ನಮ್ಮನ್ನು ಪ್ರಕೃತಿ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದೆ. ನಾವು ಚೆನ್ನಾಗಿ ಒಳ್ಳೆಯವರಾಗಿ ಪ್ರಕೃತಿಯಲ್ಲಿ ಬದುಕಬೇಕು. ಇಲ್ಲ ಅಂತಾದರೆ ಪ್ರಕೃತಿ ಮುನಿಯುತ್ತದೆ. ಪ್ರಸ್ತುತ ಸ್ಥಿತಿಗತಿ ಹಾಗೇ ಇದೆ. ಕೊರೋನಾ ಮಹಾಮಾರಿ ಬಾಧಿಸ್ತಾ ಇದೆ. ಒಂದು ಕಡೆಯಿಂದ ಉದ್ಯೋಗ ಸಮಸ್ಯೆ, ಶೈಕ್ಷಣಿಕವಾಗಿ ಸರಿಯಾದಂಥ ವ್ಯವಸ್ಥೆಯಲ್ಲಿ ಓದು ಪಠಣ ಎಲ್ಲ ನಡೆಯದ ಸಮಸ್ಯೆ, ಆಮೇಲೆ ಮಳೆ ಸಿಡಿಲು ಇತ್ಯಾದಿ ಪ್ರಕೋಪಗಳು, ಇವೆಲ್ಲ ಸಮಸ್ಯೆಗಳ ಒಂದು ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ನಾವು ಬದುಕುತ್ತಾ ಇದ್ದೇವೆ. ನಾವೇ ಕಾರಣ, ಭೂಮಿಯ ಮೇಲೆ ಹಲ್ಲೆ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಒಂದೆಡೆ ನಾವು ಯೋಚಿಸ್ತಾ ಇರ್ತೇವೆ. ಆಮೇಲೆ ನಾವೆಷ್ಟು ಸಂಸ್ಕಾರವಂತರಾಗಿ ಬದುಕುತ್ತಾ ಇದ್ದೇವೆ, ಎಷ್ಟು ಸಹಬಾಳ್ವೆಯಿಂದ ಬದುಕುತ್ತಾ ಇದ್ದೇವೆ, ನಾವು ಅನ್ಯೋನ್ಯತೆಯಿಂದ ಯಾಕೆ ಬದುಕುವುದಕ್ಕಾಗುವುದಿಲ್ಲ, ಈ ರೀತಿಯಲ್ಲಿ ನಾವು ಚಿಂತಿಸಬೇಕಾದಂಥ ಅವಶ್ಯಕತೆ ಇದೆ. ಈ ದೃಷ್ಟಿಯಿಂದ ಇಂಥ ಒಂದು ಈದ್ ಸೌಹಾರ್ದ ಈ ಸಂದೇಶದ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಸದ್ಭಾವನಾ ವೇದಿಕೆ ಮತ್ತು ಪೊಸಕರ ಸಂಸ್ಥೆಗಳಿಗೆ ನಾವು ಸದಾ ವಂದಿಸಬೇಕು, ಆಭಾರಿಗಳಾಗಿದ್ದೇವೆ. ಮಾನವ ಹೇಗಿರಬೇಕು ಎನ್ನುವುದರ ವಿಚಾರವಾಗಿ ನಾನು ಮಾತನಾಡ್ತೇನೆ. ಮನುಷ್ಯನ ಬದುಕೆನ್ನುವುದು ಒಂದು ನಿಂತ ಕೆರೆ ಅಲ್ಲ, ಅದು ಹರಿವ ತೊರೆ, ಜೀವನದಿ. ಈಗ ನೇತ್ರಾವತಿ ನದಿಯನ್ನು ನಾವು ನೋಡಬಹುದು. ಪಶ್ಚಿಮ ಘಟ್ಟದಿಂದ ಅದು ಹುಟ್ಟುತ್ತದೆ, ಅದು ಸಾಗುತ್ತಾ ಸಾಗುತ್ತಾ ಹರಿಯುತ್ತಾ ಅದು ಹೆತ್ತೊರೆಯಾಗಿ ದೊಡ್ಡ ನದಿಯಾಗಿ ಬರಬರ್ತಾ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಆ ನದಿ ತನ್ನ ಎರಡೂ ಇಕ್ಕಡೆಗಳಲ್ಲಿ ಅದೆಷ್ಟೋ ಸಹಸ್ರ ಮಂದಿಗಳಿಗೆ ಬದುಕನ್ನು ನೀಡುತ್ತದೆ. ಇವತ್ತು ನಾವು ಮಂಗಳೂರಿನಲ್ಲಿದ್ದು ನೀರು ಕುಡಿಬೇಕಿದ್ರೆ ನೇತ್ರಾವತಿ ನದಿಯನ್ನು ಅವಲಂಬಿಸಿದ್ದೇವೆ. ಬಾವಿ ಇರುತ್ತೆ, ಕೆರೆ ಇರುತ್ತೆ, ಅದು ಬೇರೆ ವಿಷಯ. ಆದರೆ ನದಿ ನೀರು ನಮಗೆ ಬದುಕನ್ನು ಕೊಡ್ತಾ ಇದೆ. ಹಾಗಿರುವಾಗ ನಮಗೆ ಬದುಕು ಕೊಡ್ತಾ ಇರುವುದು ಪ್ರಕೃತಿ. ಆ ಬದುಕನ್ನು ನಾವು ಉತ್ತಮವಾಗಿ ರೂಪಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ಏನಂದರೆ ನಮಗೆ ಆಸೆ ನಾವು ಆಸೆಯ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೇವೆ. ಆಸೆಯ ಒಂದು ಹಿನ್ನೆಲೆಯಿಂದಾಗಿ ಏನಾಗಿದೆ ಅಂದರೆ ಈರ್ಷ್ಯೆ ದ್ವೇಷಗಳೆಲ್ಲ ನಮ್ಮನ್ನು ಬಾಧಿಸ್ತಾ ಇದೆ. ಒಂದು ವಿಚಾರ ಉಂಟು, ನಮ್ಮ ದೇಹದ ಒಳಗೆ ಅರಿವರ್ಗ ಇರ್ತದೆ ಅಂತ. ದೇಹದ ಒಳಗೆ ಅರಿವರ್ಗ ಇದೆ ಅಂತಾದರೆ ಆ ಅರಿವರ್ಗದ ಒಂದು ಪರಿಣಾಮದಿಂದಾಗಿ ನಮ್ಮ ಸುತ್ತ ಅರಿವರ್ಗ ಉಂಟಾಗುತ್ತೆ ಅಂತ. ಅರಿಗಳಂದರೆ ವೈರಿಗಳು ಅಂತ ಅರ್ಥ. ಅರಿವರ್ಗ ಅಂದರೆ ಷಡ್ವೈರಿಗಳಿಗೆ ಹೇಳುವುದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವುಗಳೇ ಮನುಷ್ಯನನ್ನು ಆಳುತ್ತಾ ಇರುವುದು. ಹಾಗಿರುವಾಗ ನಮ್ಮ ದೇಹದೊಳಗಿರುವಂತಹ ನಾವು ಆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಅದುಮಿ ತಳ್ಳಿದ್ರೆ ಆವಾಗ ನಮ್ಮ ಸುತ್ತಮುತ್ತ ಕಾಮವ, ಕ್ರೋಧವ ಯಾವುದೂ ಇರುವುದಿಲ್ಲ. ಹಾಗಿರುವಾಗ ನಾವು ಒಳ್ಳೆಯವರಾಗಿ ಬದುಕಬೇಕಿದ್ರೆ ಮಾನವ ಧರ್ಮ ಎನ್ನುವುದು ಹೇಗೆ? ಮನು ಹೇಳಿದ್ದಾನೆ, ಧೃತಿ, ಕ್ಷಮ, ದಮ, ಅಸ್ತೇಯ, ಶೌಚ್ಯಂ, ಇಂದ್ರಿಯ ನಿಗ್ರಹ, ಧೀ, ವಿದ್ಯಾ, ಸತ್ಯಂ, ಅಕ್ರೋಧ, ದಶಕಂ ಧರ್ಮಲಕ್ಷಣಂ ಎನ್ನುವಂಥ ವಿಚಾರ ಇದೆ. ನಮ್ಮಲ್ಲಿ ಧೃತಿ ಇರಬೇಕು, ದೃಢತೆ ಇರಬೇಕು, ನಮ್ಮಲ್ಲಿ ಕ್ಷಮಾಗುಣ ಇರಬೇಕು, ಹಾಗೆಯೇ ನಮ್ಮಲ್ಲಿ ಅಸ್ತೇಯ ಅಂದರೆ ಕದಿಯುವ ಬುದ್ಧಿ ಇರಬಾರ್ದು, ನಮ್ಮಲ್ಲಿ ಶುಚಿತ್ವ ಇರಬೇಕು, ನಮ್ಮಲ್ಲಿ ಇಂದ್ರಿಯ ನಿಗ್ರಹ ಇರಬೇಕು. ಪಂಚೇಂದ್ರಿಯಗಳು ಬಯಸ್ತವೆ ಅಂತ ಹೇಳ್ಕೊಂಡು ನಾವು ಮುಂದೂಡಿಕೆ ಹೋಗುವುದಲ್ಲ. ಯಾವುದು ಬಯಸಬೇಕು, ನಾವು ಯಾವುದನ್ನು ಸ್ವೀಕರಿಸಬೇಕು ಎನ್ನುವುದನ್ನು ವಿವೇಚನೆ ಮಾಡಿಕೊಂಡು ನಾವು ಅದರ ಸ್ವೀಕಾರ ಮಾಡಬೇಕಾಗತ್ತೆ. ಆಮೇಲೆ ನಮಗೆ ಬುದ್ಧಿಶಕ್ತಿ ಇದೆ, ಅದನ್ನು ಬೆಳಗಿಸಬೇಕು, ವಿದ್ಯೆ ಬೇಕು, ಜ್ಞಾನ ಬೇಕು. ಆಮೇಲೆ ನಮ್ಮಲ್ಲಿ ಕ್ರೋಧ ಇರಬಾರ್ದು, ಅಕ್ರೋಧ, ಧೀ, ವಿದ್ಯೆ, ಸತ್ಯಂ, ನಾವು ಸತ್ಯವಂತರಾಗಿ ಬಾಳಬೇಕು. ಇಂಥ ಒಂದು ಧರ್ಮವನ್ನು ನಾವು ಅನುಷ್ಠಾನ ಮಾಡಿದ್ದೇವೆ ಎಂದಾದರೆ ಆವಾಗ ನಾವು ಒಳ್ಳೆಯವರಾಗಿ ಬೆಳೆಯುತ್ತೇವೆ. ರಾತ್ರಿ ಹಗಲು, ಸತ್ಯ ಅಸತ್ಯ, ನ್ಯಾಯ ಅನ್ಯಾಯ, ಇದು ಒಂದು ಪ್ರಪಂಚದಲ್ಲಿ ಸಾಗುತ್ತಾ ಬರುವಂತಹ ದ್ವಂದ್ವಮಯವಾದಂಥ ಸ್ಥಿತಿಗಳು. ಆದರೆ ಅವುಗಳನ್ನು ನಿಯಂತ್ರಿಸುವುದಕ್ಕೆ ನಾವು ಕಾಲಕಾಲಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಇವತ್ತು ಸಂಸ್ಕಾರ ಸಾಕಾಗಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇವೆ. ಯಾಕೆ ಸಂಸ್ಕಾರ ಸಾಕಾಗಲ್ಲ? ಮನೆಯವರಿಗೆ ದುಡಿಮೆಯೇ ಮುಖ್ಯವಾಗುತ್ತೆ. ದುಡಿಮೆ ಅಂದರೆ ಇವತ್ತು ನಮಗೆ ಸಮಯವಿಲ್ಲದಂಥ, ಪುರ್ಸೊತ್ತಿಲ್ಲದಂಥ ದುಡಿಮೆ, ಯಾವುದ್ಯಾವುದು ಕೆಲಸಗಳು ನಮ್ಮ ತಲೆ ಮೇಲೆ ಒತ್ತಡ ಇರ್ತದೆ, ಆ ರೀತಿಯಲ್ಲಿ ನಾವು ಸಾಗುತ್ತೇವೆ. ಆಗ ನಮ್ಮ ಮನೆಯಲ್ಲಿರುವಂಥ ಪುಟಾಣಿಗಳು ಬೆಳೆಯುವಂಥ ಹಂತದಲ್ಲಿ ಸಂಸ್ಕಾರವನ್ನು ಸರಿಯಾದ ರೀತಿಯಲ್ಲಿ ಪಡೆದು ಬೆಳೆದಿದೋ ಎನ್ನುವಂಥ ವಿಚಾರವನ್ನು ವಿವೇಚನೆ ಮಾಡೋದಕ್ಕೂ ಕೂಡ ಸಮಯ ಇಲ್ಲ. ನಾವು ಹಿಂದಿನವರೇನಾದರೆ ಅವಿಭಕ್ತ ಕುಟುಂಬ ಇತ್ತು, ಅಜ್ಜ ಅಜ್ಜಿ ಇದ್ದರು, ಮನೆಯಲ್ಲಿ ಉಪದೇಶ ಮಾಡ್ತಾ ಇದ್ದರು, ಹೀಗೆ ಆ ಉಪದೇಶವನ್ನು ಕೇಳುತ್ತಾ ಬೆಳೆಯುವಂಥ ಸ್ಥಿತಿ ಇತ್ತು. ಹೀಗಾಗಿ ಇವತ್ತಿನ ಈ ಒತ್ತಡದಂಥ ಪರಿಸ್ಥಿತಿಯಲ್ಲಿ ಇಂಥ ಸೌಹಾರ್ದಯುತವಾದಂಥ ಕಾರ್ಯಕ್ರಮಗಳು ಅತಿ ಅಗತ್ಯವಾಗಿ ಇರಬೇಕಾಗತ್ತೆ. ಈ ಹಿಂಸೆ ಎನ್ನುವುದನ್ನು ನಾವು ಯಾವ ಕಾಲಕ್ಕೂ ಮಾಡಬಾರದು. ಮಾನಸಿಕ ಹಿಂಸೆ ಇರಲಿ ಅಥವಾ ಶಾರೀರಿಕ ಹಿಂಸೆ ಇರಲಿ, ಒಬ್ಬನಿಗೆ ನಾವು ಯಾತಕ್ಕೆ ಹಿಂಸೆ ಮಾಡಬೇಕು? ಹಿಂಸೆ ಮಾಡಬಾರ್ದು. ನಿಜವಾಗಿ ಎಷ್ಟೋ ಮಂದಿಗಳು ದುಶ್ಚಟಕ್ಕೆ ಬಲಿಯಾಗುತ್ತಾ ಇದ್ದಾರೆ. ಯಾಕೆ ಬಲಿಯಾಗಬೇಕು? ನಷ್ಟ.
ಯಾವುದೋ ರೋಗಗ್ರಸ್ತರಾಗಿರುವುದು ಅಥವಾ ದುಶ್ಚಟಕ್ಕೆ ಬಲಿಯಾಗಿ ಯಾವುದೋ ಒಂದು ಕೊಳ್ಳೆ ಹೊಡೆಯುವುದೋ, ಲೂಟಿ ಬಡಿಯುವುದೋ ಇತ್ಯಾದಿಗಳಿಂದ ಮನುಷ್ಯನಾದವನು ತಾನು ಮಾಡಬೇಕಾದಂಥ ಕರ್ತವ್ಯಗಳೇನು, ಆ ಕರ್ತವ್ಯಗಳ ಬಗ್ಗೆ ತಾನು ವಿವೇಚನೆ ಮಾಡುತ್ತಾ ಸಾಗಬೇಕಾಗುತ್ತೆ. ಒಂದು ವಿಚಾರ ಇದೆ, ನಮ್ಮ ಮನಸ್ಸು ಒಳ್ಳೆಯದನ್ನು ಚಿಂತಿಸಿದರೆ ಖಂಡಿತ ನಾವು ಒಳ್ಳೆಯದನ್ನೇ ಮಾಡಬೇಕು ಎನ್ನುವಂಥ ಒಂದು ನಿರ್ಧಾರದಿಂದ, ಒಂದು ನಿರ್ದಿಷ್ಟವಾದಂಥ ತತ್ವದಿಂದ ನಾವು ಬೆಳೀತಾ ಹೋಗ್ತೇವೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹಕತ್ವಂ, ನಿರ್ಮೋಹಕತ್ವೇ ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಇದೆ. ನಾವು ಸತ್ಸಂಗ, ಒಳ್ಳೆಯವರ ಸಹವಾಸವನ್ನು ಪಡ್ಕೊಳ್ಬೇಕು. ಒಳ್ಳೆಯವರ ಸಹವಾಸದಿಂದಾಗಿ ನಮ್ಮ ಕೆಟ್ಟ ಗುಣಗಳನ್ನೆಲ್ಲ ದೂರ ಮಾಡ್ತಾ ನಮ್ಮಲ್ಲಿ ಯಾವುದು ಮೋಹ, ಯಾವುದು ಸರಿಯಾದಂಥ ಒಂದು ನೀತಿ ನೈತಿಕತೆಯ ಬೆಲೆ ಇಲ್ಲದಂಥ ಮೋಹಗಳನ್ನೆಲ್ಲ ನಿರ್ಮೂಲನೆ ಮಾಡಿದರೆ ನಾವು ಜೀವನ್ಮುಕ್ತಿಯನ್ನು ಹೊಂದುತ್ತೇವೆ. ಅಂದರೆ ನಾವು ಸಾಯ್ತೇವೆ, ಮೋಕ್ಷವನ್ನು ಪಡೆಯುತ್ತೇವೆ ಎನ್ನುವಂಥ ಅರ್ಥ ಅಲ್ಲ. ನಾವು ಕೆಟ್ಟದಾಗಿ ನಡ್ಕೊಂಡು ಹಿಂಸೆ ಮಾಡಿಕೊಂಡು ಅವನದು ಒಂದು ಬಾಳೋ ಹೀಗೆಂದು ಉಳಿದವರು ಬಿಟ್ಟು ತೋರಿಸುವುದಕ್ಕಿಂತ ಮೊದಲಾಗಿ ನಾವು ಎಚ್ಚೆತ್ತುಕೊಂಡು ನಮ್ಮ ಮಾನವ ಧರ್ಮ ಹೇಗೆ ಸಾಗುತ್ತೆ, ಮನುಷ್ಯರು ಹೇಗೆ ಬದುಕಬೇಕು ಎನ್ನುವುದರ ಕಡೆಗೆ ನಾವು ಸಾಗುತ್ತೇವೆ. ಸ್ವಧರ್ಮೇ ನಿಧನಂ ಶ್ರೇಯ ಅನ್ನುವಂಥ ಒಂದು ವಿಚಾರ ಇದೆ. ಸ್ವಧರ್ಮೇ ನಿಧನಂ ಶ್ರೇಯ ಅಂದರೆ ಏನು ಅರ್ಥ ಕೊಡುತ್ತೆ? ನಮ್ಮ ಧರ್ಮದಲ್ಲಿ ನಾವು ನಿಧನರಾದರೆ ಶ್ರೇಯಸ್ಸನ್ನು ಪಡೆಯುತ್ತೇವೆ ಅಂತ. ನಿಜವಾಗಿದ್ದು ಎಲ್ಲ ಧರ್ಮದವರು ಅನುಸರಿಸಬೇಕಾದಂಥ ವಿಚಾರ. ತಂದೆ ತಾಯಿಗಳು, ಹಿರಿಯರು ಅನುಸರಿಸಿಕೊಂಡು ಬಂದಿರುವಂಥ ಆ ಧರ್ಮ, ಆ ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಬೇಕು. ಯಾವುದೇ ಧರ್ಮ ಕೂಡ ಇನ್ನೊಬ್ಬನಿಗೆ ಮುನಿಬೇಕು ಹೀಗೆ ಹೇಳುವುದಿಲ್ಲ. ಎಲ್ಲ ಧರ್ಮಗಳು ಹೇಳುವುದೇನು? ಸೌಹಾರ್ದಯುತರಾಗಿ ಒಳಿತಿನಿಂದ ಬಾಳಿ, ನಿಮಗೆ ಒಳ್ಳೆಯದು ಮಾಡಿ, ಉಳಿದವರಿಗೂ ಒಳ್ಳೆಯದು ಮಾಡಿ ಎನ್ನುವಂಥ ಕಾರಣದಿಂದಾಗಿ. ಹಾಗಾಗಿ ಸ್ವಧರ್ಮ ಅಂದರೆ ಏನು? ಮಾನವೀಯ ಧರ್ಮ. ನಾವು ಇರುವಂಥ ಪರಿಸರದಲ್ಲಿ ಜಾತಿ ನಮಗೆ ಮುಖ್ಯ ಅಲ್ಲ, ನಮಗೆ ನೀತಿ ಮುಖ್ಯ, ನಿಯತ್ತು ಮುಖ್ಯ. ನಾವು ಎಲ್ಲರೂ ಒಗ್ಗೂಡಿ ಬಾಳಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತಿಗೆ ಅದು ಅಗತ್ಯ ಇದೆ. ಕೇರಳದಲ್ಲಿ ಸಮಸ್ಯೆ ಉದ್ಭವಿಸಿದಂಥ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಹೇಳಿದಂಥ ಮಾತು, ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ ಅಂತ ಹೇಳ್ಕೊಂಡು, ಅದನ್ನು ನಾವು ಇವತ್ತಿಗೆ ಅನುಷ್ಠಾನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಾರಾಯಣ ಗುರುಗಳು ಹೇಳ್ತಾರೆ, ಪರರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣಬೇಕು ಅಂತ ಹೇಳ್ಕೊಂಡು. ಇವತ್ತು ನಾವು ಪರರ ಸಂತೋಷ ಅಲ್ಲ, ನಮ್ಮ ಸಂತೋಷ ನಮಗೆ ಮುಖ್ಯ ಆಗಿದೆ. ನಮ್ಮಲ್ಲಿ ಒಂದು ಪರೋಪಕಾರ ಮಾಡುವಂಥ ಮನೋಧರ್ಮ ಇಲ್ಲ. ನಿಜವಾಗಿ ಪರೋಪಕಾರ ಇದಂ ಶರೀರ, ಈ ಶರೀರ ಇರುವುದು ಪರೋಪಕಾರಕ್ಕಾಗಿ. ಯಾಕೆ ಪರೋಪಕಾರಕ್ಕಾಗಿ? ಶ್ರೀಯುತ ಪೌಲ್ರವರು ಹೇಳಿದರು, ನಾವೆಲ್ಲರೂ ಸಹಬಾಳ್ವೆಯಿಂದ ಒಗ್ಗೂಡಿ ಬಾಳಬೇಕು, ನಾನು ಬದುಕಿದ್ದೆ ಹಾಗೆ ಅಂತ ಹೇಳಿದರು. ಯಾಕೆ? ಅನಿವಾರ್ಯಕ್ಕಾಗಿ ನಾವು ಬದುಕಲೇಬೇಕು. ಇವತ್ತು ನಾವು ಜಾತಿಯ ಹಿನ್ನೆಲೆಯಲ್ಲಿ ನಾವು ಪ್ರತ್ಯೇಕಗೊಳಿಸಿದರೆ ಖಂಡಿತ ಬದುಕು ನಿಲ್ಲುವುದಿಲ್ಲ. ನಮ್ಮಲ್ಲಿ ಹಣ ಇರಬಹುದು, ಹಣ ಇದ್ದು ಏನು ಪ್ರಯೋಜನ? ಬೆಳಿಗ್ಗೆ ನಮಗೆ ಹಾಲು ಬರದಿದ್ದರೆ ಅಥವಾ ನಮಗೆ ಬೇಕಾದಂಥ ಅವಶ್ಯಕತೆಗಳು ಸಿಗದೇ ಇದ್ದರೆ ನಾವು ಹೇಗೆ ಬದುಕುವುದು? ಜಾತಿ ಎಂದು ಬೊಬ್ಬೆಡ್ಕೊಂಡು ಅಥವಾ ಹೊಡೆದಾಟ ಮಾಡಿಕೊಂಡು ಇದ್ದರೆ ನಮಗೆ ಬದುಕುವುದಕ್ಕಾಗುವುದಿಲ್ಲ. ಇವತ್ತು ನಾವು ಸೌಹಾರ್ದದಿಂದ ಬದುಕಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಬದುಕುತ್ತೇವೆ, ನಾವು ಉಣ್ಣುವುದಕ್ಕಾಗಿ, ನಾವು ತಿನ್ನುವುದಕ್ಕಾಗಿ, ನಾವು ಬದುಕುವುದಕ್ಕಾಗಿ ಪರರನ್ನು ಅವಲಂಬಿಸ್ತೇವೆ. ಆವಾಗ ನಾವು ಜಾತಿ ನೋಡ್ತೇವೆ. ಜಾತಿ ನೋಡುವುದೇ ಇಲ್ಲ. ನಮಗೇನು ಅವಶ್ಯಕತೆ ಉಳ್ಳಂಥ ವಸ್ತುಗಳು ಬೇಕು, ಆ ವಸ್ತುಗಳನ್ನು ನಾವು ಪಡೆಯುತ್ತೇವೆ, ನಾವು ಸ್ವೀಕರಿಸ್ತೇವೆ, ನಾವು ಹೊಂದಾಣಿಕೆಯಿಂದ ಬಾಳ್ತೇವೆ. ಹಾಗಾಗಿ ನಮ್ಮ ಧರ್ಮಕ್ಷೇತ್ರಗಳಿರ್ಬೋದು, ದೇವರ ಕ್ಷೇತ್ರಗಳಿರ್ಬೋದು, ನಾವೆಲ್ಲ ಕ್ಷೇತ್ರಗಳಿಗೂ ಹೋಗುತ್ತೇವೆ. ಇವತ್ತು ಕಾರ್ಕಳದ ಚರ್ಚ್ ಇರ್ಬೋದು, ಅಥವಾ ಬಾವುಟಗುಡ್ಡೆಯ ಮಸೀದಿ ಇರ್ಬೋದು, ಅಥವಾ ಆರ್ಟಿಒ ಪಕ್ಕದ ಮಸೀದಿ ಇರ್ಬೋದು, ಅಲ್ಲಿಗೆ ಹೋಗಿ ಕೈ ಮುಗಿಯುವಂಥ ಮನೋಧರ್ಮ ಇವತ್ತಿಗೂ ಉಳಿದಿದೆ. ದೇವಸ್ಥಾನಕ್ಕೂ ಬರ್ತಾರೆ, ಕುರುಬ ದೇವಸ್ಥಾನಕ್ಕೆ ಬರ್ತಾರೆ ಎಷ್ಟೋ ಮಂದಿ ಅನ್ಯ ಧರ್ಮೀಯರು. ಹಾಗಾಗಿ ಧರ್ಮ ಎನ್ನುವಂಥ ವಿವೇಚನೆಯನ್ನು ನಾವು ಸ್ಥೂಲವಾಗಿ ನೋಡುವುದಲ್ಲ, ನಾವು ಸೂಕ್ಷ್ಮವಾಗಿ ವಿವೇಚನೆ ಮಾಡುತ್ತಾ ಅದರ ವಿಶಾಲ ಅರ್ಥವನ್ನು ಅರಿತುಕೊಂಡು ನಾವು ನೆಮ್ಮದಿಯಿಂದ ಬಾಳಬೇಕು. ಇನ್ನೊಬ್ಬರಿಗೆ ನಾವು ಹಿಂಸೆಯನ್ನು ಮಾಡುವುದಕ್ಕೆ ಹೋದರೆ ನಮಗೆ ಮಾನಸಿಕ ನೆಮ್ಮದಿ ಇರುವುದಿಲ್ಲ. ನಾವು ಮಾಡಬೇಕಾದಂಥ ಕರ್ತವ್ಯಗಳೆಲ್ಲ ಹಾಳಾಗಿ ಹೋಗುತ್ತೆ. ಆಚೆ ಮನೆಯವ ಹಾಗೆ, ಈಚೆ ಮನೆಯವ ಹೀಗೆ ಅಂತ ಹೇಳ್ಕೊಂಡು ನಾವು ದ್ವೇಷ ಸಾಧಿಸುವುದಕ್ಕೆ ಯಾವತ್ತೂ ಹೋಗಬಾರ್ದು. ನಮ್ಮ ಬದುಕು ಹೇಗೆ, ನಮ್ಮ ಬದುಕನ್ನು ರೂಪಿಸುವುದು ಹೇಗೆ ಎನ್ನುವುದರ ಬಗ್ಗೆ ನಾವು ಸದಾ ಲಕ್ಷ್ಯವನ್ನು ಹರಿಸಬೇಕು. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವಿಲ್ಲಿ ಸಾಧಿಸುವುದು ಏನು? ದ್ವೇಷ ಅಲ್ಲ, ಈರ್ಷ್ಯೆ ಅಲ್ಲ, ಹೊಡೆದಾಟ ಅಲ್ಲ, ಬಡಿದಾಟ ಅಲ್ಲ. ನಾವು ಒಳ್ಳೆಯ ಮನುಷ್ಯರಾಗಿ ಬದುಕಿ ನಮ್ಮ ಬದುಕಿನ ವ್ಯಕ್ತಿತ್ವದಲ್ಲಿ ಸಚ್ಚರಿತೆಯನ್ನು ರೂಪಿಸಿಕೊಂಡು ನಾವು ಸಾಯುವಾಗ ನಮ್ಮ ಚರಿತ್ರೆಯನ್ನು ಉಳಿಸಿ ಹೋಗಬೇಕು. ಅದು ನಿಜವಾದಂಥ ನಮ್ಮ ಸಾಧನೆ. ಹಾಗಾಗಿ ಇವತ್ತಿಗೂ ಕೂಡ ಎಷ್ಟೋ ಆದರ್ಶ ನಮ್ಮ ಕಣ್ಣ ಮುಂದೆ ಇದೆ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದರು. ಯಾಕೆ? ನಾವು ದುಡಿಬೇಕು ಎನ್ನುವಂಥ ಉದ್ದೇಶದಿಂದ. ಇವತ್ತು ಕೆಲವರು ಸೋಮಾರಿಗಳಾಗಿ ಬದುಕುತ್ತಾರೆ, ಮತ್ತು ಯಾವುದ್ಯಾವುದೋ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ, ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಸಾಕ್ತಾರೆ. ನಿಜವಾಗಿ ನಾವು ದುಡಿಬೇಕು. ಶ್ರಮಯೇವ ಜಯತೆ. ನಾವು ಶ್ರಮವಂತರಾಗಿ ಬಾಳಿದರೆ ಖಂಡಿತ ಯಶಸ್ಸು ಇರ್ತದೆ.
ನಾವು ದುಡಿಮೆಗೆ ನಮ್ಮ ಬದುಕನ್ನು ರೂಪಿಸಿಕೊಂಡ್ರೆ ನಾವು ಎಲ್ಲ ಹೊಡೆಯುವುದಕ್ಕೋ ಬಡಿಯುವುದಕ್ಕೋ ಹೋಗುವುದಿಲ್ಲ. ಮತ್ತು ನಮಗೆ ಜ್ಞಾನ ಬೇಕಾಗುತ್ತದೆ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಎನ್ನುವುದರ ವಿವೇಚನೆ ಇದ್ದರೆ ಖಂಡಿತ ನಾವು ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಹೋಗುವುದಿಲ್ಲ. ಮತ್ತೊಬ್ಬರಿಗೆ ನಾವು ಉಪಕಾರವನ್ನು ಮಾಡುತ್ತಾ ಬದುಕುತ್ತೇವೆ. ಯಾರಿಗಾದರೂ ನಾವು ಉಪಕಾರವನ್ನು ಮಾಡುತ್ತಾ ಬದುಕಬೇಕು. ಒಂದು ವೇಳೆ ನಾವು ಉಪಕಾರವನ್ನು ಮಾಡದಿದ್ದರೂ ತೊಂದರೆ ಇಲ್ಲ, ಅವರಿಗೆ ಉಪದ್ರವವನ್ನು ಮಾಡಬಾರ್ದು, ನಾವು ತೊಂದರೆಯನ್ನು ಮಾಡಬಾರ್ದು. ನಾವು ಒಳ್ಳೆಯ ಒಂದು ಸಹಿಷ್ಣುತೆ ಉಳ್ಳವರು ಮತ್ತು ಸಜ್ಜನ ಗುಣವುಳ್ಳವರಾಗಿ ಬದುಕಬೇಕು. ಈ ಅವಶ್ಯಕತೆ ಸದಾ ಇದೆ. ಹಾಗಾಗಿ ನಾವು ಈ ವರ್ಷದ ಅಥವಾ ನಾವು ಮುಂದೆ ಆಚರಿಸುವಂಥ ಈ ಹಬ್ಬ, ನಾಡ್ದು 21ಕ್ಕೆ ಹಬ್ಬ ಬರುತ್ತೆ, ಬಕ್ರೀದ್ ಹಬ್ಬ ಬರ್ತದೆ. ಆ ಸಂದರ್ಭದಲ್ಲಿ ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಹಬ್ಬ ಇರ್ಬೋದು, ಪ್ರತಿ ಹಬ್ಬದ ಸಂದರ್ಭದಲ್ಲೂ ನಾವು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ನಮ್ಮ ಧರ್ಮಕ್ಕೆ ಅನುಗುಣವಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಈ ನಾವು ಸಲ್ಲಿಸುವಂಥ ಈ ಎಲ್ಲ ಪ್ರಾರ್ಥನೆಗಳು ಎಲ್ಲರ ಒಗ್ಗೂಡುವಿಕೆಗೆ, ಸಹಬಾಳ್ವಿಕೆಗೆ ಪೂರಕವಾಗಲಿ, ಮತ್ತು ನಮ್ಮಲ್ಲಿ ಇರುವಂಥ ಈ ದೇಶದ ಪ್ರಪಂಚದ ಮಾರಕ ರೋಗ ಎಲ್ಲ ಹೋಗಲಿ, ನಮ್ಮೆಲ್ಲ ಪ್ರಾರ್ಥನೆ ದೇವರಿಗೆ ಸಲ್ಲಲಿ, ದೇವರು ನಮಗೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ಕೊಂಡು ಈ ಈದ್ ಸೌಹಾರ್ದದ ಸಂದೇಶದ ಮಾತುಗಳನ್ನು ಆಡುತ್ತಾ ನನ್ನ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ವಂದನೆಗಳು ಅವಕಾಶಕ್ಕಾಗಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಜಗತ್ತು ಎನ್ನುವಂತಹದ್ದು ದ್ವಂದ್ವಮಯವಾದುದು. ರಾತ್ರಿ ಹೇಗೋ ಹಗಲು ಉಂಟು, ಕಷ್ಟ ಹೇಗೋ ಸುಖವೂ ಉಂಟು. ಆದರೆ ಕಷ್ಟ ಬಂದಾಗ ದೇವರಲ್ಲಿ ನನಗೆ ಕಷ್ಟ ಕೊಡಬೇಡ ಅಂತ ಬೇಡುವುದಲ್ಲ, ಕಷ್ಟವನ್ನು ಎದುರಿಸುವ ಶಕ್ತಿ ಕೊಡು ಅಂತ ನಾವು ಕೇಳಬೇಕಾದ್ದು. ಅದೇ ರೀತಿಯಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಎನ್ನುವುದನ್ನು ನೋಡಿಕೊಂಡು ಸತ್ಸಂಗ ಎನ್ನುವುದು ಒಳ್ಳೆಯವರಿಂದ ಆಗುತ್ತದೆ ಎನ್ನುವುದನ್ನು ತಿಳಿದುಕೊಂಡು ನಾವು ಓದಬೇಕು. ಇದು ಮನುಷ್ಯ ಧರ್ಮ. ಇಂತಹ ಮನುಷ್ಯ ಧರ್ಮದ ಸ್ಥೂಲವಾದಂತಹ ಇನ್ನೊಬ್ಬರಿಗೆ ಒಳಿತು ಮಾಡುವ ಮೂಲಕವಾಗಿ ಸಮಾಜದಲ್ಲಿ ಬಾಳ್ಬಾಳಕು ಎನ್ನುವಂತಹ ಸಂದೇಶವನ್ನು ನೀಡಿದ್ದಾರೆ ಶ್ರೀಯುತ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಸಂದೇಶಕ್ಕಾಗಿ ನಾವು ಮುಂದುವರಿತೇವೆ. ಬಾಂಧವರೇ, ಹೊಸಕುರಲ್ ಬಳಗ ಮತ್ತು ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ 2021ನೇ ವರ್ಷದ ಸೌಹಾರ್ದ ಈದ್ ಸಂದೇಶ ಕಾರ್ಯಕ್ರಮ, ಈ ವರ್ಷದ ಮೊದಲ ಸೌಹಾರ್ದ ಸಂದೇಶ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 2 ಗಣ್ಯ ವಿದ್ವಾಂಸರು ನಮಗೆ ಸೌಹಾರ್ದ ಸಂದೇಶವನ್ನು ನೀಡಿದ್ದಾರೆ. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ 3ನೆಯ ಸೌಹಾರ್ದ ಸಂದೇಶ, ಅದರಲ್ಲೂ ಬಕ್ರೀದಿನ ಬಗ್ಗೆ ಹೆಚ್ಚು ತಿಳುವಳಿಕೆ ಉಳ್ಳವರು, ಈ ಹಬ್ಬದ ಮಹತ್ವವನ್ನು ಚೆನ್ನಾಗಿ ಅರಿತವರು, ಈ ಸೌಹಾರ್ದ ಸಂದೇಶದ ಮುಖ್ಯ ಸಂದೇಶಕಾರರು ಜನಾಬ್ ಲಬೀದ್ ಶಾಫಿಯವರು ಇದೀಗ ನಮಗೆ ಈ ಒಂದು ಈದ್ ಸೌಹಾರ್ದ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರೇ,
ಗೌರವಾನ್ವಿತ ಅತಿಥಿಗಳೇ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇದರ ಅರ್ಥ, ನಿಮ್ಮೆಲ್ಲರ ಮೇಲೆ ಸರ್ವಶಕ್ತನಾದ ಸರ್ವೇಶ್ವರನಾದ ಅಲ್ಲಾಹನ ಅಪಾರ ಅನುಗ್ರಹಗಳು, ಅವನ ಶಾಂತಿ ಸಮೃದ್ಧಿ ನಿಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ. ಪ್ರಪ್ರಥಮವಾಗಿ ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಎಂಬ ಸುಂದರವಾದ ಶೀರ್ಷಿಕೆ ಅಡಿಯಲ್ಲಿ ಈದ್ ಸೌಹಾರ್ದ ಸಮಾವೇಶವನ್ನು ಹಮ್ಮಿಕೊಂಡಂತಹ ಆಯೋಜಕರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ರವೀಂದ್ರನಾಥ ಠಾಕೂರ್ರವರ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತಾ ನನ್ನ ಮಾತನ್ನು ಆರಂಭಿಸಲು ಇಚ್ಛಿಸುತ್ತೇನೆ. ಕಥೆಯ ಆರಂಭ ಸೂರ್ಯಾಸ್ತಮನವಾಗ್ತದೆ. ಇಡೀ ಜಗತ್ತು ಕತ್ತಲು ಆವರಿಸ್ತದೆ, ಅಂಧಕಾರ ಆವರಿಸ್ತದೆ. ಆ ಸಂದರ್ಭದಲ್ಲಿ ಆಕಾಶವು ಒಂದು ಪ್ರಶ್ನೆಯನ್ನು ಕೇಳ್ತದೆ, ಇನ್ನು ಈ ಜಗತ್ತನ್ನು ಬೆಳಗುವವರು ಯಾರಿದ್ದಾರೆ ಅಂತ, ಇನ್ನು ನಮಗೆ ಬೆಳಕನ್ನು ಕೊಡುವವರು ಯಾರಿದ್ದಾರೆ? ಆಗ ನಕ್ಷತ್ರ ಹೇಳುತ್ತದೆ, ನಾನು ಮಿನುಗಬಲ್ಲೆ, ನಾನು ಬೆಳಕನ್ನು ನೀಡಬಲ್ಲೆ. ನಂತರ ನಕ್ಷತ್ರ ಬೆಳಗುತ್ತದೆ, ನಕ್ಷತ್ರ ಮಿನುಗುತ್ತದೆ. ಆ ನಕ್ಷತ್ರದ ಆ ಪ್ರಕಾಶದಿಂದ ಆ ಗಾಢ ಅಂಧಕಾರವು ಸ್ವಲ್ಪ ಸ್ವಲ್ಪ ಸರಿಯುತ್ತದೆ. ಸ್ವಲ್ಪ ಸಮಯದ ನಂತರ ಒಂದು ಕಾರ್ಮೋಡ ಬಂದು ಆ ನಕ್ಷತ್ರವನ್ನು ಮರೆ ಮಾಡಿಬಿಡ್ತದೆ, ಆ ನಕ್ಷತ್ರಗಳನ್ನು ಮರೆ ಮಾಡಿಬಿಡ್ತದೆ. ಆಕಾಶವು ಪುನಃ ಪ್ರಶ್ನಿಸ್ತದೆ, ಇನ್ನು ನಮ್ಮ ಜಗತ್ತನ್ನು ಬೆಳಗುವವರು ಯಾರಿದ್ದಾರೆ? ಆ ಸಂದರ್ಭದಲ್ಲಿ ಚಂದ್ರನು ಉತ್ತರಿಸ್ತಾನೆ, ನಾನು ಬೆಳಕನ್ನು ನೀಡಬಲ್ಲೆ, ನಾನು ಬೆಳಗಬಲ್ಲೆ. ಚಂದ್ರನು ಪ್ರಜ್ವಲಿಸುತ್ತಾನೆ, ಚಂದ್ರನ ಬೆಳಕು ಇಡೀ ಜಗತ್ತಿಗೆ ಹರಡುತ್ತದೆ. ಆ ಗಾಢ ಅಂಧಕಾರವು ಸ್ವಲ್ಪ ಸ್ವಲ್ಪ ಹಿಂದೆ ಸರಿಯುತ್ತಾ ಹೋಗ್ತದೆ. ಅದೇ ರೀತಿ ಸ್ವಲ್ಪ ಕಳೆದ ನಂತರ ಅದೇ ಕಾರ್ಮೋಡ ಮತ್ತೊಮ್ಮೆ ಬಂದು ಆ ಚಂದ್ರನನ್ನು ಕೂಡ ಮರೆ ಮಾಡಿ ಬಿಡುತ್ತದೆ. ಆಕಾಶವು ಪುನಃ ಪ್ರಶ್ನಿಸ್ತದೆ, ಇನ್ನು ನಮಗೆ ಬೆಳಕನ್ನು ಕೊಡುವವರು ಯಾರು? ಆ ಸಂದರ್ಭದಲ್ಲಿ ಒಂದು ಸಣ್ಣ ಮಿಂಚು ಹುಳ ಹೇಳ್ತದೆ, ನಾನು ಬೆಳಕನ್ನು ಕೊಡಬಲ್ಲೆ, ನಾನು ಬೆಳಕನ್ನು ನೀಡಬಲ್ಲೆ. ಹೀಗೆ ಆ ಸಣ್ಣ ಮಿಂಚು ಹುಳ ಇಡೀ ರಾತ್ರಿ ಮಿನುಗುತ್ತದೆ, ಜಗತ್ತಿಗಾಗಿ ಮಿನುಗುತ್ತದೆ. ಪ್ರೀತಿಯ ಗೆಳೆಯರೇ, ನಮ್ಮಲ್ಲಿ ಬೆಳಕನ್ನು ನೀಡುವವರು ಇದ್ದಾರೆ, ಬೆಳಕನ್ನು ನಂದಿಸುವವರು ಕೂಡ ಇದ್ದಾರೆ. ಜಗತ್ತಿನಲ್ಲಿ ಬೆಳಗುವವರು ಕೂಡ ಇದ್ದಾರೆ, ಬೆಳಕನ್ನು ನಂದಿಸುವವರು ಕೂಡ ಇದ್ದಾರೆ. ಜಗತ್ತಿನಲ್ಲಿ ಅಂಧಕಾರವನ್ನು ಹರಡುವವರು ಇದ್ದಾರೆ, ಸಮಾಜದಲ್ಲಿ ಕೆಡುಕನ್ನು ಹರಡುವವರು ಇದ್ದಾರೆ, ಸಮಾಜದಲ್ಲಿ ಒಳಿತಿನ ಸಂಸ್ಥಾಪನೆಗಾಗಿ ಕೆಲಸ ಮಾಡುವವರು ಕೂಡ ಇದ್ದಾರೆ. ಇಸ್ಲಾಂ ಮುಂದಿಡುವಂತಹ ಬಹುದೊಡ್ಡ ಸಂದೇಶವೇನೆಂದರೆ, ನೀವು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮಾಡಬೇಕು ಅಂತ. ಜಗತ್ತಿನಲ್ಲಿರುವಂಥ ಎಲ್ಲ ರೀತಿಯ ಅಂಧಕಾರವನ್ನು ನೀವು ನಿರ್ಮೂಲನೆ ಮಾಡಬೇಕು. ಇದು ಇಸ್ಲಾಂ ಮುಂದಿಡುವಂತಹ ಬಹುದೊಡ್ಡ ತತ್ವವಾಗಿದೆ. ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಅನುಚರರೊಮ್ಮೆ ಪ್ರಶ್ನಿಸ್ತಾರೆ ಅವರಿಗೆ, ಜಗತ್ತಿನಲ್ಲಿ ಅತ್ಯುತ್ತಮ ವ್ಯಕ್ತಿ ಯಾರು ಎಂದು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉತ್ತರಿಸುತ್ತಾರೆ, ಯಾರ ಕೈಯಿಂದ ಮತ್ತು ನಾಲಿಗೆಯಿಂದ ಇನ್ನೊಬ್ಬ ವ್ಯಕ್ತಿ ಸುರಕ್ಷಿತನಾಗುತ್ತಾನೋ ಆ ವ್ಯಕ್ತಿ ನಿಮ್ಮ ಪೈಕಿ ಅತ್ಯುತ್ತಮನು. ನಿಮ್ಮ ಮಾತು ಮತ್ತು ಕೃತಿಯಿಂದ ಯಾವುದೇ ವ್ಯಕ್ತಿಗೆ ನೀವು ತೊಂದರೆಯನ್ನು ನೀಡದಿದ್ದರೆ ನೀವು ಜಗತ್ತಿನಲ್ಲಿ ಅತ್ಯುತ್ತಮ ವ್ಯಕ್ತಿ ಎಂದು ಅವರು ಹೇಳುತ್ತಾರೆ. ಹಬ್ಬಗಳು ಎಂದು ಹೇಳುವಾಗ ನಮ್ಮ ಮನಸ್ಸಿಗೆ ಬರುವಂತಹ ಒಂದು ಚಿತ್ರಣವಿದೆ. ಹೊಸ ಬಟ್ಟೆ, ಅತ್ಯಂತ ರುಚಿಕರವಾದಂತಹ
ಆಹಾರಗಳು, ಪದಾರ್ಥಗಳನ್ನು ನಾವು ಮಾಡ್ತೇವೆ. ಬಹಳ ಉತ್ತಮವಾದಂತಹ, ನಾವು ಒಳ್ಳೆ ರೀತಿಯಿಂದ ಸಂತೋಷದಿಂದ ಅದನ್ನು ಆಚರಿಸ್ತೇವೆ. ಇಸ್ಲಾಂ ಮುಂದಿಡುವಂತಹ ಹಬ್ಬ ಕೇವಲ ಈ ಒಂದು ಬಾಹ್ಯವಾದಂತಹ ಸಂತೋಷಗಳು ಮಾತ್ರವಲ್ಲ. ಇಸ್ಲಾಂ ಮುಂದಿಡುವಂತಹ ಹಬ್ಬಗಳಲ್ಲಿ ಒಂದು ತಿರುಳು ಇದೆ, ಒಂದು ಆಶಯವಿದೆ, ಒಂದು ಆದರ್ಶವಿದೆ. ನೀವು ಆಚರಿಸುವಂತಹ ಹಬ್ಬಗಳಾಗಿರಬಹುದು, ಆ ಹಬ್ಬಗಳು ನೀವು ಮರೆತಂತಹ ಹಲವಾರು ರೀತಿಯ ಮೌಲ್ಯಗಳಿವೆ ಜೀವನದಲ್ಲಿ. ಆ ಮೌಲ್ಯಗಳನ್ನು ನಿಮಗೆ ಪುನಃ ನೆನಪಿಸುವಂತಹ ಒಂದು ಸುದಿನವಾಗಿದೆ ಇಸ್ಲಾಮಿನ ಹಬ್ಬಗಳು. ಇಸ್ಲಾಮಿನ ಒಂದು ಹಬ್ಬವಾಗಿದೆ. 2 ಹಬ್ಬಗಳಿವೆ ಇಸ್ಲಾಮಿನಲ್ಲಿ. ಒಂದು ಈದ್ ಉಲ್ ಅಜ್ಹಾ, ಮತ್ತೊಂದು ಈದ್ ಉಲ್ ಫಿತರ್. ಈದ್ ಉಲ್ ಅಜ್ಹಾ ಅಂದರೆ ನಾವು 30 ದಿನ ಉಪವಾಸ ವ್ರತವನ್ನು, ಈದ್ ಉಲ್ ಫಿತರ್ ಅಂದರೆ 30 ದಿನ ಉಪವಾಸ ವ್ರತವನ್ನು ಆಚರಿಸಿ ಮಾಡುವಂತಹ ಒಂದು ಹಬ್ಬ. ದಿನಕರವರು ಹೇಳಿದರು, ಒಂದು ರೀತಿಯ ತರಬೇತಿ ಮನುಷ್ಯನಿಗೆ ಅಗತ್ಯವಿದೆ, ಒಂದು ರೀತಿಯ ತರಬೇತಿ ಅಗತ್ಯವಿದೆ. ಅವನ ಕಾಮ, ಮೋದ, ಮದ, ಮತ್ಸರ, ಈ ಎಲ್ಲ ದೇಹೆಚ್ಛೆಗಳಿವೆ. ಆ ಎಲ್ಲ ದೇಹೆಚ್ಛೆಗಳು ಮನುಷ್ಯನ ನಿಯಂತ್ರಣದಲ್ಲಿ ಒಮ್ಮೆ ಇರುವುದಿಲ್ಲ. ಈ ಉಪವಾಸ ವ್ರತದಿಂದ ಈ ಎಲ್ಲ ದೇಹೆಚ್ಛೆಗಳು ಅವನ ಹತೋಟಿಗೆ ಬರ್ತದೆ. ನಂತರ ಆಚರಿಸುವಂತಹ ಒಂದು ಹಬ್ಬವಾಗಿದೆ ಈದ್ ಉಲ್ ಫಿತರ್. ಈ ಹಬ್ಬವನ್ನು ಆಚರಿಸುವ ಮೊದಲು ಪ್ರತಿಯೊಬ್ಬ ಮುಸಲ್ಮಾನನು ಕಡ್ಡಾಯವಾದಂತಹ ಒಂದು ದಾನ ಧರ್ಮ ಮಾಡ್ತಾನೆ. ಅದು ಫಿತರ್ ಜಕಾತ್ ಅಂತ ಹೇಳ್ತೇವೆ. ಕಡ್ಡಾಯವಾದಂತಹ ಒಂದು ದಾನ ಧರ್ಮ. ಸುಮಾರು 2.5 ಕಿಲೋಗ್ರಾಂ ಧಾನ್ಯಗಳನ್ನು ಅಥವಾ ಪದಾರ್ಥಗಳನ್ನು ಆತ ಬಡ ವ್ಯಕ್ತಿಗೆ ದಾನ ಧರ್ಮ ಮಾಡಬೇಕು. ಆಗ ಮಾತ್ರವೇ ಅವನ ಉಪವಾಸ ವ್ರತವಾಗಿರಬಹುದು, ಅವನ ಈದ್ ಆಗಿರಬಹುದು, ಅದು ಪೂರ್ಣಗೊಳ್ಳುವುದು. ಅಂದರೆ ಇಸ್ಲಾಂ ಮುಂದಿಡುವಂತಹ ಹಬ್ಬಗಳಲ್ಲಿ ಅದು ಕೇವಲ ತಾನು ಮಾತ್ರ ಸಂತೋಷವನ್ನು ಹಂಚಿಕೊಳ್ಳುವುದಲ್ಲ, ಬದಲಾಗಿ ನನ್ನ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಸಿದಿರಬಾರದು ಎಂಬಂತಹ ತತ್ವವನ್ನು ವಾಸ್ತವದಲ್ಲಿ ಈದ್ ಉಲ್ ಅಜ್ಹಾ ನಮಗೆ ಕಲಿಸಿಕೊಡುತ್ತದೆ. ನನಗೆ ಈ ಒಂದು ಸಂದರ್ಭದಲ್ಲಿ ಕೇರಳದವರುವ ಖ್ಯಾತ ಕತೆಗಾರರಾದಂತಹ ಪದ್ಮನಾಭನ್ರವರ ಒಂದು ಪುಸ್ತಕ ನೆನಪಿಗೆ ಬರ್ತಾ ಉಂಟು. ನಾನು ಅದು ಈ ಸಂದರ್ಭದಲ್ಲಿ ಉಚಿತವೆಂದು ನಾನು ಅದನ್ನು ನೆನಪಿಸ್ತಾ ಇದ್ದೆ. ಪದ್ಮನಾಭನ್ರವರ ಪುಸ್ತಕದ ಹೆಸರು ಖಲೀಫಾ ಉಮರ್ರ ಸಂತತಿಗಳು ಅಂತ. ಅವರು ಖ್ಯಾತ ಬರಹಗಾರರವರು. ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ವಿವರಿಸ್ತಾರೆ. ಅವರು ಬಹಳ ಸುಂದರವಾದಂತಹ ಒಂದು ಘಟನೆ ಅದು. ಅವರ ನೆರೆಹೊರೆಯ ಓರ್ವ ವ್ಯಕ್ತಿ ಝೈನುದ್ದೀನ್ ಎಂಬಂತಹ ಓರ್ವ ವೈದ್ಯ, ಡಾಕ್ಟರ್ನ ಒಂದು ಘಟನೆಯನ್ನು ಅವರು ಬರೀತಾರೆ. ಘಟನೆ ಏನೆಂದರೆ, ಆ ಡಾಕ್ಟರ್ನ ಬಳಿ, ಆ ವೈದ್ಯರ ಬಳಿ ಓರ್ವ ರೋಗಿಯ ಸಂಬಂಧಿಕರು ಬರ್ತಾರೆ. ಓರ್ವ ಬಡ ರೋಗಿಯ ಸಂಬಂಧಿಕರು ಬಂದು ಅವರೊಂದಿಗೆ ವಿನಂತಿಸ್ತಾರೆ, ನೀವು ಆ ರೋಗಿಯನ್ನು ಬಂದು ನೀವು ಚಿಕಿತ್ಸೆ ಮಾಡಬೇಕು, ಸಂದರ್ಶಿಸಬೇಕು. ಝೈನುದ್ದೀನ್ ತಯಾರಾಗ್ತಾರೆ, ಹೊರಡ್ತಾರೆ. ಹೊರಟ ನಂತರ ಝೈನುದ್ದೀನಿಗೆ ಗೊತ್ತಾಗ್ತದೆ ಆ ರೋಗಿ ಅತ್ಯಂತ ಕಡು ಬಡವ. ಅವರಿಗೆ ಚಿಕಿತ್ಸೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಬಂಧುಗಳು, ಆ ರೋಗಿಯ ಬಂಧುಗಳು, ದೂರದ ಸಂಬಂಧಿಕರು ಅವರಿಗೆ ಸ್ವಲ್ಪ ಹಣ ಕೊಡ್ತಾರೆ. ಅವರಿಗೆ ಹೇಳ್ತಾರೆ, ನಾನು ಬಂದಿರುವುದು ಇದಕ್ಕಲ್ಲ ಅಂತ. ನಂತರ ಅವರು ಹಿಂದಿರುಗಿ ಆ ಬಡ ವ್ಯಕ್ತಿಗಳಿಗೆ ರೇಷನನ್ನು ಕಳಿಸಿಕೊಡ್ತಾರೆ. ಪದ್ಮನಾಭರು ಬರೀತಾರೆ, ನನಗೆ ಈ ಘಟನೆಯನ್ನು ನನಗೆ ಕೇಳಿದ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬಂದದ್ದು, ಇಸ್ಲಾಮಿನ ಇತಿಹಾಸದಲ್ಲಿ ಓರ್ವ ಅತ್ಯಂತ ಸಮರ್ಥರಾದಂತಹ ನ್ಯಾಯ ನೀತಿಯಿಂದ ಆಡಳಿತ ನಡೆಸಿದಂತಹ ಓರ್ವ ಉಮರ್ ಎಂಬಂತಹ ಓರ್ವ ಚಕ್ರವರ್ತಿಯ ಒಂದು ಘಟನೆ ನನಗೆ ನೆನಪಿಗೆ ಬರ್ತಾ ಉಂಟಂತ. ಅದನ್ನು ನಾನು ಈ ಸಂದರ್ಭದಲ್ಲಿ ಅವರು ಬರೀತಾರೆ ಆ ಪುಸ್ತಕದಲ್ಲಿ. ಆ ಘಟನೆ ಏನೆಂದರೆ, ಇವರು ಆಡಳಿತಗಾರ ಉಮರ್ ಅವರು ಮಾರುವೇಷದಲ್ಲಿ ಪ್ರಜೆಗಳ ಪರಿಸ್ಥಿತಿಯನ್ನು ಅವಲೋಕಿಸಲು ರಾತ್ರಿ ಹೊತ್ತು ಅವರು ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವರಿಗೊಂದು ಮಗುವಿನ ಅಳು ಕೇಳ್ತದೆ. ಹೋಗಿ ನೋಡಿದಾಗ ಆ ಓರ್ವ ತಾಯಿ, ಓರ್ವ ಹೆಂಗಸು ಮಗುವನ್ನು ಬಲವಂತವಾಗಿ ಅದನ್ನು ನಿದ್ರೆ ಮಾಡಲು ಪ್ರಯತ್ನಿಸ್ತಾ ಇದ್ದಾಳೆ. ಉಮರಿಗೆ ಗೊತ್ತಾಗ್ತದೆ ಆ ಮಗುವಿಗೆ ಹಸಿತಾ ಉಂಟು, ಅದಕ್ಕೆ ನಿದ್ರೆ ಮಾಡ್ತಾ ಇಲ್ಲ. ಆ ತಾಯಿಯೊಂದಿಗೆ ಕೇಳ್ತಾರೆ, ಅಮ್ಮ ನೀವು ಸ್ವಲ್ಪ ಅದಕ್ಕೆ ಏನಾದರೂ ಕೊಟ್ಟು ನಿದ್ರೆ ಮಾಡಿಸಲು ಪ್ರಯತ್ನಿಸಿ ಅಂತ. ಆಗ ಆ ತಾಯಿ ಹೇಳ್ತಾಳೆ, ಆ ಮಗುವಿಗೆ ಕೊಡಲು ನನ್ನಲ್ಲಿ ಏನೂ ಇಲ್ಲ ಅಂತ. ಚಕ್ರವರ್ತಿ ಉಮ್ಮರ ಕಣ್ಣಲ್ಲಿ ಕಣ್ಣೀರು ಬರ್ತದೆ.
ಅವರು ಹಿಂದಿರುಗಿ ಮನೆಗೆ ಹೋಗಿ ಅವರು ಚೀಲದಲ್ಲಿ ಎಲ್ಲ ರೀತಿಯ ದವಸ ಧಾನ್ಯಗಳನ್ನು, ಆಹಾರ ಪದಾರ್ಥಗಳನ್ನು ತುಂಬಿಸಿಕೊಂಡು ಸಣ್ಣ ಹೆಗಲ ಮೇಲೆ ಹೊತ್ತು ಹೋಗುವಾಗ ಸೇವಕನು ಹೇಳ್ತಾರೆ, ಇದು ನಿಮ್ಮ ಕೆಲಸವಲ್ಲ, ಇದನ್ನು ನಾನು ಹೊರುತ್ತೇನಂತ. ಆಗ ಅವರು ಹೇಳ್ತಾರೆ, ನನ್ನ ಭಾರವನ್ನು ನೀನು ಹೊರಬೇಡ ಅಂತ, ನನ್ನ ಭಾರವನ್ನು ನೀನು ಹೊರಬೇಡ. ಸ್ವತಃ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆ ತಾಯಿಗೆ ಆ ಆಹಾರ ಪದಾರ್ಥವನ್ನು ತಲುಪಿಸ್ತಾರೆ. ಪದ್ಮನಾಭರವರು ಬರೀತಾರೆ, ನಾನು ಈ ಝೈನುದ್ದೀನಲ್ಲಿ ಆ ಉಮರ್ನನ್ನು ಕಂಡೆ ಅಂತ ಬರೀತಾರೆ ಅವರು. ಇದಾಗಿದೆ ಇಸ್ಲಾಂ ಕೊಡುವಂತಹ ಸಂದೇಶ. ಮನುಷ್ಯನು ಮರೆತು ಹೋದಂತಹ ಕೆಲವೊಂದು ಮೌಲ್ಯಗಳಿವೆ, ಮಾನವೀಯ ಮೌಲ್ಯಗಳಿವೆ. ಆ ಮೌಲ್ಯಗಳನ್ನು ಅವನಿಗೆ ಪುನರಾವರ್ತನೆ ಮಾಡಿ ಅವನಿಗೆ ನೆನಪಿಸುವಂತಹ ಒಂದು ಸುದಿನವಾಗಿದೆ ಇಸ್ಲಾಮಿನ ಪ್ರತಿಯೊಂದು ಹಬ್ಬಗಳು. ನಾವು ಇದೇ 21ನೇ ತಾರೀಕಿನಂದು ಆಚರಿಸುವಂತಹ ಕೊಲ್ಲಿ ರಾಷ್ಟ್ರಗಳಲ್ಲೂ, ಅದೇ ರೀತಿ ಕರ್ನಾಟಕದ ಕರಾವಳಿಯ ಭಾಗದಲ್ಲೂ 21ಗೆ ಆಚರಿಸುವಂತಹ ಈದ್ ಉಲ್ ಅಜ್ಹಾ ಎಂಬ ಹಬ್ಬ, ಇದರ ಒಂದು ಸಂದೇಶ ಬಹಳ ಸ್ಪಷ್ಟ. ಇದರ ಸಂದೇಶವೇನೆಂದರೆ, ಇದು ಇಡೀ ಒಂದು ವಿಶ್ವ ಮಾನವತೆಯ ಸಂದೇಶದ ಒಂದು ಹಬ್ಬವಾಗಿದೆ. ನೀವು ಹಜ್, ಇದರ ಅನುಬಂಧವಾಗಿ ನಾವು ಮಕ್ಕಾದಲ್ಲಿ ಹಜ್ ಕರ್ಮ ನಡೀತದೆ. ಹಜ್ಜನ್ನು ನೀವು ನೋಡಿರಬಹುದು, ಹಜ್ ಕರ್ಮ ಯಾವ ರೀತಿ ನಡೆಯುತ್ತದೆ ಅಂತ. ಯಾವುದೇ ವ್ಯಕ್ತಿ ಆಗಿರಲಿ, ಎಷ್ಟೇ ದೊಡ್ಡ ರಾಜನಾಗಿರಲಿ, ಎಷ್ಟೇ ದೊಡ್ಡ ಶ್ರೀಮಂತನಾಗಿರಲಿ, ಎಷ್ಟೇ ದೊಡ್ಡ ಅಧಿಕಾರ ಇರುವಂತಹ ವ್ಯಕ್ತಿಯಾಗಿರಲಿ, ಬಡವನಾಗಿರಲಿ, ಕೂಲಿ ಕಾರ್ಮಿಕನಾಗಿರಲಿ, ಯಾವುದೇ ವ್ಯಕ್ತಿಯಾಗಿರಲಿ, ಒಂದೇ ಬಣ್ಣದ ಒಂದೇ 2 ತುಂಡು ಬಟ್ಟೆಗಳನ್ನು ತೊಟ್ಟು ಎಲ್ಲರೂ ಸರಿಸಮಾನರು, ನಾವೆಲ್ಲರೂ ಏಕೈಕ ಸೃಷ್ಟಿಕರ್ತನ ಸೃಷ್ಟಿಗಳು ಎಂಬ ರೀತಿಯಲ್ಲಿ ಅವನ ಮುಂದೆ ಹಾಜರಾಗುತ್ತಾರೆ. ವಿಶ್ವ ಮಾನವತೆ ಸಂಕೇತ ಇದು. ಒಂದರ್ಥದಲ್ಲಿ ಭಾರತೀಯನಾಗಿರಬಹುದು, ಯಾವುದೇ ದೇಶದವನಾಗಿರಬಹುದು, ಗಡಿಗಳಿಂದ ಆಚೆ ಪ್ರತಿಯೊಬ್ಬ ವ್ಯಕ್ತಿ ನೀನೊಬ್ಬ ಮನುಷ್ಯ ಎಂಬಂತಹ ಒಂದು ಮಾತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿದಾಯ ಭಾಷಣದ ಒಂದು ಸಂದೇಶ ಈ ಸಂದರ್ಭದಲ್ಲಿ, ಅದು ಕೂಡ ಅವರ ಹಜ್ಜಿನ ಸಂದರ್ಭದಲ್ಲಿ ಹೇಳಿದ ಒಂದು ಮಾತದು. ಅವರು ಹೇಳುತ್ತಾರೆ, ನಿಮ್ಮೆಲ್ಲರ ರಕ್ತವು ಪವಿತ್ರವಾಗಿದೆ, ನಿಮ್ಮೆಲ್ಲರ ಅಭಿಮಾನವು ಪವಿತ್ರವಾಗಿದೆ. ಅರಬನಿಗೆ ಅರಬೇತರನಿಗಿಂತಲೂ, ಬಡವನಿಗೆ ಶ್ರೀಮಂತನಿಗಿಂತಲೂ, ಅದೇ ರೀತಿ ಕರಿಯನಿಗೆ ಬಿಳಿಯನಿಗಿಂತಲೂ ಯಾವುದೇ ರೀತಿಯ ಮೇಲ್ಮೈ ಇಲ್ಲ, ಹಿರಿತನವಿಲ್ಲ. ಕುಲ್ಲುಕುಂ ಮಿನ್ ಆದಮ್ ವ ಆದಮ್ ಮಿನ್ ತುರಾಬ್ ಅಂತ ಹೇಳ್ತಾರೆ. ನೀವೆಲ್ಲರೂ ಆದಮರ ಸಂತತಿಗಳು, ಆದಮರಾದರೂ ಮಣ್ಣಿನಿಂದ ಎಂದು ಅವರು ಹೇಳುತ್ತಾರೆ. ಈ ರೀತಿಯ ವಿಶ್ವ ಮಾನವತೆಯ ಸಂಕೇತ, ವಿಶ್ವ ಮಾನವತೆಯ ಒಂದು ಉದಾತ್ತವಾದ ಸಂದೇಶವನ್ನಾಗಿದೆ ಈದ್ ಉಲ್ ಅಜ್ಹಾ. ನಾವು ಆಚರಿಸಲು ಹೊರಡುವಂಥ ಈದ್ ಉಲ್ ಅಜ್ಹಾ ನಮಗೆ ಕೊಡುವಂತಹ ಸಂದೇಶ. ಎರಡನೆಯ ಸಂದೇಶ, ಅದು ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಮರ ಒಂದು ತ್ಯಾಗೋಜ್ವಲವಾದಂತಹ ಜೀವನದ ಒಂದು ಸಂದೇಶವಾಗಿದೆ. ತ್ಯಾಗೋಜ್ವಲವಾದ ಜೀವನ, ಅದರ ಸ್ಪಷ್ಟವಾದ ಸಂದೇಶವೇನೆಂದರೆ, ನೀನು ಅತ್ಯಂತ ಹೆಚ್ಚು ಪ್ರೀತಿಸುವಂತಹ ಒಂದು ವಸ್ತುವನ್ನು ದೇವನ ಮಾರ್ಗದಲ್ಲಿ ನಿನಗೆ ಅರ್ಪಿಸಲು ಸಾಧ್ಯವಾಗಬೇಕು. ಅದು ಯಾವುದೇ ವಸ್ತುವಾಗಿರಬಹುದು, ನಿನ್ನ ಸಂಪತ್ತಾಗಿರಬಹುದು, ಯಾವುದೇ ವಸ್ತುವಾಗಿರಬಹುದು, ಆ ವಸ್ತುವನ್ನು ನೀನು ದೇವನ ಮಾರ್ಗದಲ್ಲಿ ನೀನು ಸಮರ್ಪಿಸಲು ಸಾಧ್ಯವಾಗಬೇಕು. ದೇವನ ಮಾರ್ಗದಲ್ಲಿ ಸಮರ್ಪಿಸುವುದೆಂದರೆ ಇಲ್ಲಿನ ಬಡ ಜನರಿಗೆ, ಇಲ್ಲಿನ ಸಂಕಷ್ಟದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ನಿನಗೆ ಅದನ್ನು ಕೊಡಲು ಸಾಧ್ಯವಾಗಬೇಕು. ದೇವನಿಗೆ ಅಂದರೆ ದೇವನಿಗೆ ಅದರ ಅಗತ್ಯವಿಲ್ಲ, ಯಾವುದೇ ವಸ್ತುವಿನ ಅಗತ್ಯ ದೇವನಿಗಿಲ್ಲ. ದೇವನ ಸೃಷ್ಟಿಗಳಿಗೆ ನಿನಗೆ ಕೊಡಲು ಸಾಧ್ಯವಾಗಬೇಕು. ಈ ಒಂದು ತ್ಯಾಗೋಜ್ವಲವಾದ ಇಬ್ರಾಹಿಂ ಅಲೈಹಿಸ್ಸಲಾಮರ ತ್ಯಾಗೋಜ್ವಲವಾದ ಜೀವನದ ಸ್ಮರಣೆಯ ಆಧಾರದಲ್ಲಿ ಇಡೀ ವಿಶ್ವದ ಮುಸಲ್ಮಾನರು ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಮೌಲ್ಯಗಳನ್ನು ಅಳವಡಿಸಿಕೊಂಡು ನೀವು ಈ ನಿಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬರ ಜೊತೆ ನೀವು ಸಂತೋಷವನ್ನು ಹಂಚಿಕೊಳ್ಬೇಕು. ನಾವು ಬಹಳ ಅತ್ಯಂತ ಸಂದಿಗ್ಧ ಒಂದು ಘಟ್ಟದಲ್ಲಿ ಇಡೀ ವಿಶ್ವವೇ ಮುಂದುವರಿತಾ ಉಂಟು. ಕೊರೋನಾ ಎಂಬಂತಹ ಮಹಾಮಾರಿ ಇಡೀ ವಿಶ್ವವು ತತ್ತರಿಸಿ ಹೋಗಿದೆ. ನಾವು ಹಲವಾರು ರೀತಿಯ ಚಿತ್ರಣಗಳನ್ನು ನೋಡಿದ್ದೇವೆ, ಅನಾಥ ಶವಗಳನ್ನು ನಾವು ನೋಡಿದೆವು. ಅದೇ ರೀತಿ ಮಂಗಳೂರಿನಲ್ಲಿ ಲಾಕ್ಡೌನ್ನ ಸಂದರ್ಭದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದಂತಹ ಒಂದು ಚಿತ್ರಣವನ್ನು ನೋಡಿದೆವು. ಅದೇನೆಂದರೆ, ಓರ್ವ ಕೂಲಿ ಕಾರ್ಮಿಕನ ಮಗ ಕಸದ ಬುಟ್ಟಿಯಿಂದ ಆಹಾರ ಶೇಖರಣೆ ಮಾಡಿ ತಿನ್ನುವಂತಹ ಒಂದು ಫೋಟೋವನ್ನು ವೈರಲ್ ಆಗಿತ್ತು. ಇಂತಹ ಹಲವಾರು ಚಿತ್ರಣಗಳನ್ನು ನಾವು ನೋಡಿದ್ದೇವೆ. ಮಾತ್ರವಲ್ಲ, ಈ ಒಂದು ಸಂದರ್ಭದಲ್ಲಿ
ನಾವು ಈ ಕೊರೋನಾವನ್ನು ಯಾವ ರೀತಿ ಗೆಲ್ಲಬಹುದು? ಖಂಡಿತವಾಗಿಯೂ ವ್ಯಕ್ತಿ ನಾವು ಎಂಬಂತಹ ಒಂದು ಚಿಕ್ಕ ಪರಿಧಿಯಿಂದ ಮೇಲೆ ಬದ್ದು ನಾವು ಎಂಬಂತಹ ಒಂದು ಸಂಕಲ್ಪದೆಡೆಗೆ ಅವನು ಹೆಜ್ಜೆ ಇಡುವಾಗ ಮಾತ್ರವೇ ಇದನ್ನು ನಮಗೆ ಹಿಮ್ಮೆಟ್ಟಿಸಲು ಸಾಧ್ಯ. ನಾವು ನಮ್ಮ ಶರೀರಕ್ಕೆ ನಾವು ವ್ಯಾಕ್ಸಿನ್ ತೆಗಿತಾ ಇದ್ದೇವೆ, ನಮ್ಮ ಶರೀರಕ್ಕೆ. ಆದರೆ ನಮ್ಮ ಆತ್ಮಕ್ಕೆ ಕೆಲವೊಂದು ವ್ಯಾಕ್ಸಿನ್ ಅಗತ್ಯ ಇದೆ. ನಮ್ಮ ಆತ್ಮಕ್ಕೆ ಕೆಲವೊಂದು ವ್ಯಾಕ್ಸಿನ್ ಅಗತ್ಯ ಇದೆ. ಅದು ಮಾನವೀಯ ಮೌಲ್ಯಗಳ ವ್ಯಾಕ್ಸಿನ್ಗಳು, ಅದು ಪ್ರೀತಿ, ಪ್ರೇಮ, ಸೌಹಾರ್ದತೆಯ ವ್ಯಾಕ್ಸಿನ್. ಆ ವ್ಯಾಕ್ಸಿನನ್ನು ನಾವು ಅಳವಡಿಸುವುದಾದರೆ, ನಮ್ಮ ಜೀವನದಲ್ಲಿ ನಾವು ಅಳವಡಿಸುವುದಾದರೆ, ಆ ಒಂದು ಸೋಷಿಯಲ್ ಕಮಿಟ್ಮೆಂಟನ್ನು ನಾವು ಪ್ರದರ್ಶಿಸುವುದಾದರೆ, ಆ ಸಾಮಾಜಿಕ ಕಳಕಳಿಯನ್ನು ನಾವು ಪ್ರದರ್ಶಿಸುವುದಾದರೆ, ಖಂಡಿತವಾಗಿಯೂ ನಾವು ಇಂತಹ ಹಲವಾರು ರೀತಿಯ ಸಂಕಷ್ಟಗಳನ್ನು ನಾವು ಎದುರಿಸಲು, ಅದನ್ನು ಹಿಮ್ಮೆಟ್ಟಿಸಲು ನಾವು ಶಕ್ತರಾಗಿ ಬದಲಾಗ್ತೇವೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಈದ್ನ ಸಂದೇಶವಾಗಿ ನಾನು ಹೇಳಲು ಬಯಸುವುದೇನೆಂದರೆ, ಈ ರೀತಿಯ ಸಾಮಾಜಿಕ ಕಳಕಳಿ ನಮ್ಮಲ್ಲಿ ಬೆಳೆಯಲಿ. ಅಕ್ಬರ್ ಚಕ್ರವರ್ತಿ ಓರ್ವ ಸೂಫಿ ವರ್ಯರಿಗೆ ಒಂದು ಚಿನ್ನದ ಒಂದು ಕತ್ತರಿಯನ್ನು ಕೊಡ್ತಾರೆ. ಆ ಸೂಫಿ ವರ್ಯರು ಅದನ್ನು ಅವರಿಗೆ ಹಿಂದಿರುಗಿಸ್ತಾರೆ, ನನಗೆ ಕತ್ತರಿ ಬೇಡ ಅಂತ, ನನಗೆ ಒಂದು ಸೂಜಿ ಮತ್ತು ಒಂದು ನೂಲನ್ನು ಕೊಡಿ ಅಂತ. ಆಗ ಅಕ್ಬರ್ ಆಶ್ಚರ್ಯ ಆಗ್ತದೆ, ಇಷ್ಟು ಬೆಳೆ ಬಾಳುವ ಚಿನ್ನದ ಕತ್ತರಿ ಬೇಡ ಅಂತ ಹೇಳ್ತಾ ಇದೆಯಲ್ಲ. ಆಗ ಆ ಸೂಫಿ ವರ್ಯರು ಹೇಳ್ತಾರೆ, ಕತ್ತರಿ ಅದು ಕತ್ತರಿಸಲಿಕ್ಕಿರುವಂತಹ ವಸ್ತು, ನನಗೆ ಅದರ ಅಗತ್ಯ ಇಲ್ಲ, ನನಗೆ ಜೋಡಿಸುವಂತಹ ವಸ್ತುಗಳ ಅಗತ್ಯ ಇದೆ, ನೂಲು ಮತ್ತು ಸೂಜಿ ಅಗತ್ಯ ಇದೆ. ಖಂಡಿತವಾಗಿಯೂ ಇಂತಹ ಕಾರ್ಯಕ್ರಮಗಳು ಸೂಜಿ ಮತ್ತು ನೂಲು ಸಮಾಜದಲ್ಲಿ ಇದು ನಾವು ಜೋಡಿಸಬೇಕು, ಇದನ್ನು ನಾವು ಹೊಲಿಬೇಕು. ಪ್ರತಿಯೊಂದು ಕತ್ತರಿಸಲ್ಪಟ್ಟಂತಹ ಪ್ರತಿಯೊಂದು ಸಂಬಂಧಗಳನ್ನು ಜೋಡಿಸಲು ಇದೊಂದು ಒಂದು ಪೂರಕವಾದಂತಹ ಕಾರ್ಯಕ್ರಮವಾಗಿ ಬದಲಾಗಲಿ. ಈ ಒಂದು ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಸದ್ಭಾವನಾ ವೇದಿಕೆ ಮತ್ತು ಹೊಸಕುರಲ್ ಬಳಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ ಬಳಗ ಮತ್ತು ಸದ್ಭಾವನಾ ವೇದಿಕೆಯ ಈದ್ ಸೌಹಾರ್ದ ಸಂದೇಶ ಕಾರ್ಯಕ್ರಮದಲ್ಲಿ 3ನೇ ಸಂದೇಶ ಜನಾಬ್ ಲಬೀದ್ ಶಾಫಿ ಅವರು ಹೇಳಿದ್ದಾರೆ. ನಾವು ಮಾನವೀಯ ಮೌಲ್ಯದ ವ್ಯಾಕ್ಸಿನನ್ನು ತೆಗೆದುಕೊಳ್ಳುವಂತಹ ಕಾಲಘಟ್ಟ ಈಗ ಬಂದಿದೆ ಅನ್ನುವಂತಹದ್ದು. ಯಾವುದನ್ನು ನಾವು ಸಹಜವಾಗಿ ಇರಬೇಕಂತ ಬಯಸ್ತೇವೆಯೋ, ಯಾವುದು ಸಹಜವಾಗಿ ಪ್ರಕೃತಿಯಲ್ಲಿ ಎಲ್ಲವೂ ಒಂದಾಗಿ ಇರಬೇಕೆನ್ನುವಂತಹ ಧರ್ಮವನ್ನು ನಮಗೆ ಪ್ರಕೃತಿ ತೋರಿಸಿಕೊಟ್ಟಿದ್ದು. ಡಾಕ್ಟರ್ ದಿನಕರ್ ಅವರು ಹೇಳಿದ ಹಾಗೆ, ನಮ್ಮ ರಾಲ್ಫ್ ಪೌಲ್ ಡಿಕೋಸ್ಟರ್ ಅವರು ಹೇಳಿದ ಹಾಗೆ, ನಾವು ಸಹಜತೆಯಿಂದ ಇನ್ನೊಬ್ಬರ ನೆರವಿಗೆ ಹೋದಾಗ ಹೇಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎನ್ನುವಂತಹ ತಾತ್ವಿಕ ಸಂದೇಶ ನೀಡಿದ್ದಾರೋ, ಅದೇ ರೀತಿಯಲ್ಲಿ ಮಾನವೀಯ ಮೌಲ್ಯಗಳ ವ್ಯಾಕ್ಸಿನ್ ನಮಗೆ ಬೇಕಾಗಿದೆ. ಕೊರೋನಾ ನಮಗೆ ಅನೇಕ ಪಾಠಗಳನ್ನು ಕಲಿಸಿಕೊಟ್ಟಿದೆ. ಲಾಕ್ಡೌನ್ನಂತಹ ಸಂಕಷ್ಟದ ದಿನಗಳನ್ನು ನೋಡಿದ್ದೇವೆ. ಒಬ್ಬರಿಗೊಬ್ಬರು ದೂರ ನಿಂತು ಅಂತರವನ್ನು ಕಾಯ್ದುಕೊಳ್ಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿದೆ. ನಾವೆಲ್ಲರೂ ಪರಸ್ಪರ ಒಂದಾಗುವಂತಹ ಸಂದರ್ಭದಲ್ಲಿ ನೀವು ಹೀಗೆ ಒಂದಾಗುವುದು ಸರಿಯಲ್ಲ, ನೀವು ಎಲ್ಲರೂ ಒಟ್ಟಾಗಿ ಸೌಹಾರ್ದಯುತವಾಗಿ ಒಂದಾಗಲು ಕಲಿತುಕೊಳ್ಳಿ ಎನ್ನುವಂತಹ ಸಂದೇಶ ಬಹುಶಃ ಕೊರೋನಾ ಕೊಟ್ಟಿರಬೇಕು ನಮಗೆ ಎನ್ನುವಂತಹ ಮಾತುಗಳ ಮೂಲಕವಾಗಿ ಜನಾಬ್ ಲಬೀದ್ ಶಾಫಿ ಅವರು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಈ ವರ್ಷದ ಸೌಹಾರ್ದ ಈದ್ ಸಂದೇಶ, ನಮ್ಮ 3 ಸೌಹಾರ್ದ ಸಂದೇಶ ಕಾರ್ಯಕ್ರಮಗಳಲ್ಲಿ ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು, ಕಳೆದ 5 ವರ್ಷಗಳಿಂದ ಸದ್ಭಾವನಾ ವೇದಿಕೆ ಉಳ್ಳಾಲ ಇದನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೇವಲ ಸೌಹಾರ್ದ ಸಂದೇಶಗಳು ಮಾತ್ರ ಅಲ್ಲ, ನಾವು ಶಾಲೆಗಳಿಗೆ ಹೋಗಿ ಮಾದಕ ದುಶ್ಚಟನೆಗಳ ವಿರುದ್ಧ ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯತನದ ಕಡೆಗೆ ಹೇಗೆ ಹೋಗಬೇಕೆನ್ನುವಂತಹ ಸಂದೇಶವನ್ನು ನೀಡ್ತಾ ಇದ್ದೇವೆ. ಸಮಾಜದಲ್ಲಿ ಅನೇಕ ಉಪಕಾರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇನ್ನೊಬ್ಬರಿಗೆ ಸಹಾಯ ಚಾಚುವಂತಹ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮಗಳು ಸಮಾನ ಮನಸ್ಕ ವೇದಿಕೆಯ ಸದ್ಭಾವನಾ ವೇದಿಕೆ ಉಳ್ಳಾಲ ಇದರಿಂದ ಮೂಡಿ ಬರ್ತಾ ಇದೆ. ಇದರಲ್ಲಿ ಮುಖ್ಯವಾದದ್ದು ಈ ಸೌಹಾರ್ದ ಸಂದೇಶ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಅವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ಹೊಸಕುರಲ್ ಬಳಗ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಈದ್ ಸೌಹಾರ್ದ ಸಂದೇಶವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಿಜವಾಗಿ ಹೇಳುವುದಾದರೆ ಇಂತಹ ಒಂದು ಸೌಹಾರ್ದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡದ್ದಕ್ಕೆ ನಿಜವಾಗಿಯೂ ನಮಗೆ ಸಾರ್ಥಕತೆ ಇವತ್ತು ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಒಬ್ಬರಿಂದ ಒಬ್ಬರು ವಿದ್ವಾಂಸರು ನಮ್ಮ ಏನು ಆಚರಣೆ ನಾವು ಮಾಡ್ತಾ ಇದ್ದೇವೆ
ಇನ್ನು ಹೇಗೆ ಅದನ್ನು ಆಚರಿಸಬೇಕು ಅದನ್ನೆಲ್ಲ ಅತ್ಯಂತ ನಿಖರವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ. ಪೌಲ್ ರಾಲ್ಫ್ ಡಿಸೋಜರ್ ಅವರು ಕೂಡ ಒಂದು ಬಹಳ ಸರಳವಾಗಿ ನಮಗೆಲ್ಲ ಮನಮುಟ್ಟುವಾಗಿ, ಈಗ ಅವರು ಕೂಡ ನೋಡಿ MRPLಲ್ಲಿ ಕೇವಲ ನಮಗೆ ಕ್ರಿಶ್ಚಿಯನ್ರಿಗೆ ಆದ್ಯತೆ ಕೊಡಬೇಕಂತ ಕೇಳಲಿಲ್ಲ, ಎಲ್ಲ ಧರ್ಮದವರನ್ನು ಸೇರಿಸಿ ಅದು ಮಾಡಬೇಕಂತ ಹೇಳಿದ್ದಾರೆ. ಎಲ್ಲ ಧರ್ಮೀಯರಿಗೆ ಬೇಕಾಗಿ ಮಾನವರಿಗೆ ಬೇಕಾಗಿ ಅವರು ಜೈಲಿಗೆ ಕೂಡ ಹೋಗಿದ್ದಾರೆ. ಅದೇ ರೀತಿ ನಮ್ಮ ಪಚ್ಚನಾಡಿಯವರು ಕೂಡ ಭಾರಿ ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ. ಈಗ ಜನಾಬ್ ಲಬೀದ್ ಶಾಫಿ ಕೂಡ ಭಾರಿ ಮನಮುಟ್ಟುವಂತೆ ಆ್ಯಕ್ಚುಲಿಯಾಗಿ ಅವರು ಹೇಳಿದ್ದು, ದೇಹಕ್ಕೆ ಲಸಿಕೆ ಅಗತ್ಯ ಇಲ್ಲ, ಆದರೆ ನಮ್ಮ ಮನಸ್ಸಿನ ದೇಹಕ್ಕೆ ಆ ಮನಸ್ಸಿಗೆ ನಾಟುವಂಥ ವಿಚಾರಗಳನ್ನು ಅವರು ಹೇಳಿದ್ದಾರೆ. ನಮ್ಮ ಸದ್ಭಾವನಾ ವೇದಿಕೆ ಕೂಡ ಹಾಗೆ ಎಲ್ಲ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ನಾವೆಲ್ಲ ಸಂಘಟಿತರಾಗಬೇಕು, ನಮ್ಮಲ್ಲಿ ಸೌಹಾರ್ದತೆಯಿಂದ ಜೀವನವನ್ನು ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಆಗಬೇಕಂತ ಸಮಾನ ಮನಸ್ಕರು ಸೇರಿಕೊಂಡು ಈ ಒಂದು ವೇದಿಕೆಯನ್ನು ನಾವು ರಚಿಸಿದ್ದೇವೆ. ನಮ್ಮ ಹಬ್ಬಗಳನ್ನು ನಾವು ಒಟ್ಟಿಗೆ ಆಚರಿಸಿದಾಗ ಮಾತ್ರ ನಮ್ಮ ಮತದ, ನಮ್ಮ ಜಾತಿಯ, ನಮ್ಮ ಎಲ್ಲ ವಿಚಾರಗಳು ಇನ್ನೊಂದು ಜಾತಿಯವರಿಗೆ, ಇನ್ನೊಂದು ಮತದವರಿಗೆ ಗೊತ್ತಾಗ್ತದೆ. ನಾವು ಮತ್ತೊಂದು ಕಾರ್ಯಕ್ರಮವನ್ನು ಕೂಡ ಮಾಡಬೇಕು. ಏನಂತ ಹೇಳಿದರೆ, ನಮ್ಮ ಭಗವದ್ಗೀತೆ ಏನುಂಟು ಅದು ಎಲ್ಲ ಕ್ರಿಶ್ಚಿಯನ್ರ ಮನೆಯಲ್ಲಿ, ಎಲ್ಲ ಮುಸ್ಲಿಮನ ಮನೆಯಲ್ಲಿ ಇರಬೇಕು. ಅವರ ಬೈಬಲ್, ಅವರ ಕುರಾನ್ ನಮ್ಮೆಲ್ಲರ ಮನೆಯಲ್ಲಿ ಇರಬೇಕು. ಹಾಗಾದಾಗ ಮಾತ್ರ ನಮಗೆ ಒಂದು ಸಾಮರಸ್ಯವನ್ನು ಸಾಧಲಿಕ್ಕೆ ಸಾಧ್ಯ. ನಾನು ಹೆಚ್ಚು ಏನು ಹೇಳಲಿಕ್ಕೆ ಇಷ್ಟಪಡದೆ, ಎಲ್ಲಕ್ಕೂ ಕಾರಣ ದ್ವೇಷ. ಈ ದ್ವೇಷದಿಂದಾಗಿ ಹೀಗೆಲ್ಲ ಆಗ್ತದೆ. ಎಲ್ಲಕ್ಕೂ ಸೊಲ್ಯೂಷನ್ ಏನಂತ ಹೇಳಿದರೆ ಕ್ಷಮೆ ಇದ್ದರೆ ಅದರ ನಂತರ ಮತ್ತೆ ಏನೂ ಇಲ್ಲ. ಆದ್ದರಿಂದ ನಾವೆಲ್ಲ ಈ ದ್ವೇಷವನ್ನು ಮರೆತು ಈ ಸಮಾಜದ ಸ್ವಾಸ್ಥ್ಯಕ್ಕಾಗಿ ನಮ್ಮಂಥವರೆಲ್ಲ ಒಟ್ಟಿಗೆ ಸೇರಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡೋಣ. ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಹೊಸಕುರಲ್ನ ವಿದ್ಯಾಧರ್ ಶೆಟ್ಟಿ ಹಾಗೂ ಅವರ ಬಳಗ ಹಾಗೂ ಸದ್ಭಾವನಾ ವೇದಿಕೆಯ ಎಲ್ಲ ಗೌರವಾನ್ವಿತ ಸದಸ್ಯರು ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ತುಂಬ ಶ್ರಮವನ್ನು ವಹಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸುತ್ತಾ, ಸರ್ವ ಧರ್ಮದ ನಾವೆಲ್ಲ ಆತ್ಮೀಯರಾಗಿ ಇಲ್ಲಿ ಒಂದು ಭಯಮುಕ್ತ ವಾತಾವರಣದಲ್ಲಿ ಜೀವಿಸುವಂಥ ಒಂದು ಅನುಗ್ರಹವನ್ನು ನಮಗೆ ದಯಾಮಯನಾದ ಯೇಸು, ಸಕಲ ಸ್ತೋತ್ರಗಳ ಒಡೆಯನಾದಂತಹ ಅಲ್ಲಾಹು ಹಾಗೂ ನಾವು ನಂಬಿದಂಥ ದೇವರುಗಳು ಎಲ್ಲ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡಲಿ ಎಂದು ಹೇಳುತ್ತಾ, ಇನ್ನು ಮುಂದೆ ಕೂಡ ತಮ್ಮೆಲ್ಲರ ಸಹಕಾರವನ್ನು ನಾನು ಬಯಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅರ್ಥಪೂರ್ಣವಾದಂತಹ ಒಂದು ಸೌಹಾರ್ದ ಸಂದೇಶ ಕಾರ್ಯಕ್ರಮ, ಈದ್ ಸೌಹಾರ್ದ ಸಂದೇಶ ಕಾರ್ಯಕ್ರಮ. ಹೆಸರಿಗೆ ಇದು ಈದ್ ಸೌಹಾರ್ದ ಸಂದೇಶ ಕಾರ್ಯಕ್ರಮ. 21 ತಾರೀಕಿಗೆ ಬಕ್ರೀದ್ ಹಬ್ಬ ಮುಸ್ಲಿಂ ಬಂಧುಗಳು ಆಚರಿಸ್ತಾರೆ. ಆದರೆ ಈ ಹಬ್ಬದ ಹಿನ್ನೆಲೆಯನ್ನು ನೆಪವಾಗಿಟ್ಟುಕೊಂಡು ಸದ್ಭಾವನಾ ವೇದಿಕೆ ಅಂದರೆ ಸಮಾನ ಮನಸ್ಕರ ಒಂದು ಒಕ್ಕೂಟ ಮತ್ತು ಹೊಸಕುರರ ಬಳಗ ತಾತ್ವಿಕವಾಗಿ ಹಬ್ಬಗಳು ಅಂದರೆ ಏನು, ನಮ್ಮನ್ನು ನಾವು ತಿಳಿದುಕೊಳ್ಳುವುದೇ ಒಂದು ಹಬ್ಬದ ನಿಜವಾದ ಅರ್ಥ. ಸಂತೋಷವನ್ನು ಕೊಡ್ತದೆ, ಎಲ್ಲರೂ ಒಟ್ಟಾಗುತ್ತಾರೆ, ಮನೆ ಮಂದಿಯೆಲ್ಲ ಒಟ್ಟಾಗಿ ಆಚರಿಸ್ತೇವೆ, ಆದರೆ ಒಟ್ಟಿಗೆ ಸಮಾಜ ಒಟ್ಟಾಗಬೇಕು ಎನ್ನುವಂತಹ ದೊಡ್ಡದಾದಂತಹ ವಿಶಾಲವಾದಂತಹ ಅರ್ಥದಲ್ಲಿ ಇವತ್ತು ಈದ್ ಸೌಹಾರ್ದ ಸಂದೇಶ ಮೊದಲ ಕಾರ್ಯಕ್ರಮ ಆಚರಣೆಯಾಗಿದೆ. 3 ಮಂದಿ ವಿದ್ವಾಂಸರು ಹೇಳಿದ ಹಾಗೆ ನಮ್ಮ ಅಧ್ಯಕ್ಷರು ಹೇಳಿದರು, ಒಬ್ಬರಿಗಿಂತ ಒಬ್ಬರು ಘನವಾದಂತಹ ವಿದ್ವಾಂಸರು. ನಮ್ಮ ಪೌಲ್ ರಾಲ್ಫ್ ಡಿಕೋಸ್ಟರ್ ಅವರು ತಾನು ಬದುಕಿನಲ್ಲಿ ಆಚರಿಸಿದ್ದನ್ನು, ನಡೆದುಕೊಂಡದ್ದನ್ನು ಬಹಳ ಸಹಜವಾಗಿ ತನ್ನ ಅನುಭವದ ಮಾತನ್ನು ಇಲ್ಲಿ ನಮ್ಮೊಂದಿಗೆ ಹಂಚಿಕೊಂಡು ಸೌಹಾರ್ದತೆ ಏನು ಎನ್ನುವುದನ್ನು, ತನ್ನ ಆಚರಣೆಯಲ್ಲೇ ಇದೆ ಎನ್ನುವುದನ್ನು ಈ ಕಾರ್ಯಕ್ರಮದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ, ಸಂದೇಶವನ್ನು ನೀಡಿದ್ದಾರೆ. ಹಾಗೆಯೇ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿಯವರು ಬಹಳ ಮಾರ್ಮಿಕವಾದಂತಹ ಮನುಷ್ಯನಿಗೆ ಉಪಕಾರವಾಗುವಂತಹ ಧರ್ಮದಲ್ಲಿ ಆಚರಣೆ ಆಗಿ ನಾವು ಒಗ್ಗೂಡಿ ಬದುಕಬೇಕಾದಂತಹ ಬದುಕಿನಲ್ಲಿದ್ದೇವೆ. ಕೊರೋನಾ ನಮಗೆಲ್ಲವನ್ನು ಕಲಿಸಿಕೊಟ್ಟಿದೆ. ಕಾಲಧರ್ಮ ಅದು. ಮನುಷ್ಯ ವಿಪರೀತವಾಗಿ ಬೆಳೆದಾಗ ಕಾಲವೇ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟವನ್ನು ಕೊಟ್ಟು ನಮ್ಮನ್ನು ಎಚ್ಚರಿಕೆಯ ಕಾಡೆಗೆ ದೂಡುತ್ತದೆ ಎನ್ನುವಂತಹ ಒಂದು ತಾತ್ವಿಕ ಸಂದೇಶವನ್ನು ನೀಡಿದ್ದಾರೆ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿಯವರು. ಹಾಗೆಯೇ ಜನಾಬ್ ಲಬೀದ್ ಶಾಫಿಯವರು ಮನುಷ್ಯ ಎಲ್ಲದಕ್ಕಿಂತಲೂ ಮಿಗಿನಾಗಿ ಮಾನವನಾಗಿ ಬಾಳುವಂತಹ ಅಗತ್ಯತೆ,
ಅದರಲ್ಲೂ ಈ ಕೊರೋನಾ ಕಾಲಘಟ್ಟದಲ್ಲಿ ಎಂತೆಂತಹ ಸಂದಿಗ್ಧತೆಗಳನ್ನು ನಾವು ನೋಡಿದ್ದೇವೆ. ಆ ಸಂದಿಗ್ಧತೆಗಳಿಗೆಲ್ಲದಕ್ಕೂ ಈಗ ಒಂದು ವ್ಯಾಕ್ಸಿನ್ ಎನ್ನುವಂತಹದ್ದು ಬಂದಿದೆ. ಆದರೆ ಇದು ಕೇವಲ ಜನರ ಆರೋಗ್ಯದ ರಕ್ಷಣೆಯ ವ್ಯಾಕ್ಸಿನ್. ನಮಗೆ ಆಗಬೇಕಾದದ್ದು ನಮ್ಮ ಮನಸ್ಸಿನ ರಕ್ಷಣೆ. ನಮ್ಮ ದೇಹದ ಒಳಗಿನ ಆ ಕಾಮ, ಕ್ರೋಧ, ಮದ, ಮತ್ಸರಗಳನ್ನು ನಿಯಂತ್ರಿಸುವಂತಹ, ನಮ್ಮ ಮನಸ್ಸನ್ನು ನಿಯಂತ್ರಿಸುವಂತಹ ರಕ್ಷಣೆ ಆಗಬೇಕಾಗಿದೆ. ಅದಕ್ಕೊಂದು ವ್ಯಾಕ್ಸಿನ್ ತೆಗೆದುಕೊಳ್ಳುವಂತಹ ಅಗತ್ಯ ಇದೆ ಎನ್ನುವಂತಹದ್ದನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಹೀಗೆ 3 ಮಂದಿಯ ಸಂದೇಶ ಮನ ಮುಟ್ಟುವ ಈ ಸಂದೇಶಕ್ಕೆ ಒಂದು ಒಳ್ಳೆಯ ಸಮಾರೋಪದ ಮುಕ್ತಾಯದ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ದಾರೆ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಅವರು. ಎಲ್ಲರಿಗೂ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಸದ್ಭಾವನಾ ವೇದಿಕೆ ಎಲ್ಲ ಸದಸ್ಯ ಬಂಧುಗಳಿಗೆ, ಹೊಸಕುರಲ್ ಬಳಗದ ಎಲ್ಲ ಸದಸ್ಯ ಬಂಧುಗಳಿಗೆ, ಹಾಗೂ ಈ ಕಾರ್ಯಕ್ರಮವನ್ನು ಮನೆಯಲ್ಲೇ ಕೂತು ಯೂಟ್ಯೂಬ್ ಚಾನಲ್ನ ಮೂಲಕ ನೋಡಿದಂತಹ ನಮ್ಮೆಲ್ಲ ಆತ್ಮೀಯ ಬಂಧುಗಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ.